ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಬಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಇವತ್ತು ನಾವು ಒಂದು ಸ್ವಲ್ಪ ಮಟ್ಟಿಗೆ ಸಪ್ಪೆಯಾದ ವಿಷಯ, ಆದರೆ ಗಂಭೀರವಾದ ವಿಚಾರ. ಅಂದರೆ ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ನಿರುದ್ಯೋಗವನ್ನು ಮೀರಿ ನಿಲ್ಲುವ ಚಾಲೆಂಜ್. ನಿರುದ್ಯೋಗ ಅನ್ನೋದು ಯಾವ ರೀತಿಯ ಒಂದು ಸಮಸ್ಯೆ ಮತ್ತು ಎಷ್ಟು ಗಂಭೀರವಾದ ಸಮಸ್ಯೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಈ ವಿಚಾರದ ಬಗ್ಗೆ ಮಾತನಾಡುವುದು ಕಡಿಮೆ ಮತ್ತು ಮಾಧ್ಯಮಗಳು ಕೂಡ ಮಾತನಾಡುವುದು ತೀರಾ ಕಡಿಮೆ. ಸೊ ಈ ವಿಚಾರದ ಬಗ್ಗೆ ನಾವು ಇವತ್ತು ಸಂವಾದವನ್ನು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಚಂದ್ರ ಪೂಜಾರಿ ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಎಸ್ ವೀಕ್ಷಕರೇ, ನಾನಾಗಲೇ ಹೇಳಿದಾಗೆ ಮೇಲ್ನೋಟಕ್ಕೆ ಸಪ್ಪೆಯಾದ ವಿಷಯ ಕೇಳುಗರಿಗೆ ಸರ್, ಆದರೆ ಅತ್ಯಂತ ಗಂಭೀರವಾದ ವಿಚಾರ ಮತ್ತು ಮತ್ತೆ ಚರ್ಚೆ ಮಾಡಬೇಕಾಗಿದ್ದ ವಿಷಯ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಯಾರು ಕೂಡ ಈ ಒಂದು ವಿಚಾರವನ್ನು ತುಂಬ ಗಂಭೀರವಾಗಿ ಚರ್ಚೆ ಮಾಡ್ತಾನೆ ಇಲ್ಲ. ಇದು ಇವತ್ತಿನಿಂದ ಅಂತ ಅಲ್ಲ, ಸ್ವತಂತ್ರ ಭಾರತದ ನಂತರದ ಎಲ್ಲ ಕಾಲಾವಧಿಗಳಲ್ಲಿ ಕೂಡ ನಾವು ಈ ವಿಚಾರವಾಗಿ ಮಾತಾಡಿಲ್ಲ. ಬೇರೆ ವಿಚಾರಗಳ ಬಗ್ಗೆನೇ, ರಾಜಕೀಯದ ಬಗ್ಗೆನೇ, ಅದು ಕೂಡ ಬರೀ ಮೇಲ್ಮಟ್ಟದ ರಾಜಕೀಯಗಳನ್ನೇ ಒಂದಷ್ಟು ಮಾತನಾಡಿಕೊಂಡು ಬಂದಿದ್ದೇವೆ ವಿನ ಅತ್ಯಂತ ಗಂಭೀರವಾದ ಜನರ ಬದುಕಿನ ಪ್ರಶ್ನೆಯಾದ ಉದ್ಯೋಗದ ಬಗ್ಗೆ ನಾವು ಮಾತನಾಡಿದ್ದೇ ಕಡಿಮೆ. ಸೊ ಈ ಕಾರಣದಿಂದಾಗಿ ಬಹುಶಃ ನಮ್ಮ ಆಡಳಿತಗಾರರು ಕೂಡ ಈ ಒಂದು ವಿಚಾರದ ಬಗ್ಗೆ ತುಂಬ ಗಂಭೀರವಾಗಿ ಇಲ್ಲವೋ ಅಂತ ಅನಿಸುತ್ತೆ. ಏಕೆಂದರೆ ಮೇಲ್ನೋಟಕ್ಕೆ ಸ್ವಾತಂತ್ರ್ಯ ದಿವಸ ಬಂದ ದಿವಸ ಅಥವಾ ಪ್ರಜಾಪ್ರಭುತ್ವದ ದಿನ ದೇಶವನ್ನು ಉದ್ದೇಶ ಮಾಡಿ ಅಥವಾ ಜನತೆಯನ್ನು ಉದ್ದೇಶ ಮಾಡಿ ಭಾಷಣ ಮಾಡ್ತಾರಲ್ಲ, ಆ ಭಾಷಣಕ್ಕೆ ಮಾತ್ರ ನಮ್ಮ ಉದ್ಯೋಗದ ಅಥವಾ ನಿರುದ್ಯೋಗದ ಸಮಸ್ಯೆಗಳು ಒಂದು ವಿಚಾರವಾಗಿ ಪ್ರಸ್ತಾಪಿಸಲ್ಪಡುತ್ತದೆ ವಿನಃ ನಂತರ ಅದು ಗಂಭೀರವಾಗಿ ಅನುಷ್ಠಾನಕ್ಕೆ ಬರುವುದಿಲ್ಲ. ನಾವು ಈ ವಿಚಾರ ಬಗ್ಗೆ ಎಲ್ಲ ಮಾತಾಡ್ತೇವೆ ಇವತ್ತು. ಬಹುಮುಖ್ಯವಾಗಿ ನಿರುದ್ಯೋಗ ಅನ್ನುವ ಸಮಸ್ಯೆ ಅದು ಭಾರತದಲ್ಲಿ ಇವತ್ತು ನಿನ್ನೆಯಿಂದ ಕಾಡ್ತಾ ಇರುವಂಥ ಸಮಸ್ಯೆ ಅಲ್ಲ. 1947ರಲ್ಲಿ ನಾವು ಸ್ವಾತಂತ್ರ್ಯ ಪಡೆಯುವ ಹೊತ್ತಿಗೆ ಈ ದೇಶದಲ್ಲಿ ಪ್ರಮುಖವಾಗಿ ಒಂದಷ್ಟು ಸಮಸ್ಯೆಗಳಿದ್ದವು. ಬಡತನ ಅಥವಾ ಆರೋಗ್ಯ ಕ್ಷೇತ್ರದ ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಅಥವಾ ಸಾರಿಗೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ, ಅದರ ಜೊತೆಗೆ ಅಗಾಧವಾಗಿ ಆ ಕಾಲದಲ್ಲೇ ಇದ್ದದ್ದು ಕೂಡ ನಿರುದ್ಯೋಗ ಸಮಸ್ಯೆ. ಆನಂತರ ಅನೇಕ ಸರ್ಕಾರಗಳು ಬಂದಿವೆ, ಅನೇಕ ಮಂದಿ ಆಡಳಿತ ನಡೆಸಿದ್ದಾರೆ. ಹೊಸ ಸರ್ಕಾರಗಳು, ಹಳೆ ಸರ್ಕಾರಗಳು ಮತ್ತೆ ಸರ್ಕಾರಗಳು ಬಂದಿವೆ, ಹೋಗಿವೆ. ಆದರೆ ಈ ಸಮಸ್ಯೆ ಮಾತ್ರ ಇನ್ನೂ ಕೂಡ ಅದೇ ರೀತಿಯಾಗಿದೆ ಹೇಳ್ಬೋದು ನಾವು. ಒಂದಂತೂ ಸತ್ಯನೇ, ಯಾಕಂತ ಹೇಳಿದ್ರೆ ಬಹುದೊಡ್ಡ ಜನಸಂಖ್ಯೆ ಕೂಡ ನಮಗೆ ಈ ಒಂದು ಸಮಸ್ಯೆಯನ್ನು ನಿಭಾವಣೆ ಮಾಡುವುದಕ್ಕೆ ಒಂದು ತೊಡಕಾಗಿದೆ ಕೂಡ. ಆದರೆ ಅದರ ಜೊತೆಗೆ ನಮ್ಮ ಒಟ್ಟು ಪಾಲಿಸಿ ಮ್ಯಾಟರ್ಗಳು ಏನಾಗಬೇಕಾಗಿತ್ತು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಒಂದಷ್ಟು ನಮ್ಮನ್ನು ಆಡಳಿತ ನಡೆಸುವವರ ತೆರೆಸುವಂಥ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕಾಗಿದ್ದರೆ ಅದು ಮತ್ತು ಪದೇ ಮಾತಾಡಬೇಕಾಗಿದೆ. ಎಲ್ಲರೂ ಮಾತಾಡಬೇಕಾಗಿದೆ. ವಿದ್ಯಾರ್ಥಿಗಳು ಮಾತಾಡಬೇಕಾಗಿದೆ, ಯುವಜನರು ಮಾತಾಡಬೇಕಾಗಿದೆ, ನಮ್ಮ ಯುವ ರಾಜಕಾರಣಿಗಳು ಮಾತಾಡಬೇಕಾಗಿದೆ, ನಮ್ಮ ಹಳೆ ತಲೆಮಾರಿನ ರಾಜಕಾರಣಿಗಳು ಮಾತಾಡಬೇಕಾಗಿದೆ, ನಮ್ಮ ಪ್ರೊಫೆಸರ್ಗಳು ಮಾತಾಡಬೇಕಾಗಿದೆ, ನಮ್ಮ ಶಿಕ್ಷಕರು ಮಾತಾಡಬೇಕಾಗಿದೆ, ಒಟ್ಟು ನಮ್ಮ ಸಮಾಜ ಮಾತಾಡಬೇಕಾಗಿದೆ. ಸೊ ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಒಂದಷ್ಟು ಪರಿಹಾರದ ಸೂತ್ರಕ್ಕೆ ಹತ್ತಿರ ಬರಲಿಕ್ಕೆ ಸಾಧ್ಯ ಆಗಬಹುದು. ಸೊ ಇವತ್ತು ನಾನು ಈಗ ಚರ್ಚೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರ ಜೊತೆಗೆ, ಯಾಕಂದರೆ ಅನೇಕ ಸಂದರ್ಭದಲ್ಲಿ ಚಂದ್ರ ಪೂಜಾರಿ ಅವರನ್ನು ನೀವು ವೀಕ್ಷಕರಂತೂ ನೋಡಿರ್ತೀರಿ, ಕೇಳಿರ್ತೀರಿ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್, ಎಕನಾಮಿಕ್ಸ್ ಬಗ್ಗೆ ಅಥವಾ ಕಾಮರ್ಸ್ ಬಗ್ಗೆ ತುಂಬ ಅಧಿಕೃತವಾಗಿ ಮಾತನಾಡಬಲ್ಲಂಥ ಕನ್ನಡದ ಒಬ್ಬ ಶ್ರೇಷ್ಠ ವಿದ್ವಾಂಸರು, ಚಿಂತಕರು. ಇವತ್ತು ನಿರುದ್ಯೋಗ ವಿಚಾರವಾಗಿ, ಯಾಕಂದರೆ ಅನೇಕ ಬಾರಿ ನಾವು ಈ ಹಿಂದೆ ಅದು GDP ವಿಚಾರ ಇರ್ಬೋದು, GST ವಿಚಾರ ಇರ್ಬೋದು, ಅಥವಾ ಭಾರತದ ಎಕನಾಮಿಕಲ್ ಪಾಲಿಸಿ ಇರ್ಬೋದು, ಇದರ ಬಗ್ಗೆ ಎಲ್ಲ ನಾವು ಇಲ್ಲಿ ಮಾತಾಡಿದ್ದೇವೆ. ಸೊ ಇವತ್ತು ಚಂದ್ರ ಪೂಜಾರಿ ಅವರು ನಿರುದ್ಯೋಗದ ವಿಚಾರವಾಗಿ ಒಂದಷ್ಟು ವಿಚಾರ ವಿನಿಮಯವನ್ನು ಮಾಡಲಿಕ್ಕೆ ಇದ್ದಾರೆ. ನಾನು ಆರಂಭದಲ್ಲಿ ಈ ಒಂದು ಪ್ರಶ್ನೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಾನು ಚಂದ್ರ ಪೂಜಾರಿ ಅವ್ರ ಹತ್ರ ಮೊದಲಾಗಿ ಕೇಳಲಿಕ್ಕೆ ಬಯಸುವಂಥದ್ದು, ಸರ್, ಈ ಒಂದು ನಿರುದ್ಯೋಗ ಅಗಾಧತೆ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಅಥವಾ ಯಾವ ರೀತಿ ಹೇಳ್ಬೋದು, ಅದು ಕೂಡ ಪರ್ಟಿಕ್ಯುಲರ್ಲಿ ಭಾರತದ ಒಂದು ಸಂದರ್ಭದಲ್ಲಿ? ಅದಕ್ಕೆ ಬರೋ ಮುನ್ನ ನಾನು ಮೊದಲೊಂದು ಹೇಳಿದ್ರಲ್ಲ,
ನಿರುದ್ಯೋಗ ಅಂದರೆ ಉದ್ಯೋಗ ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಅಂತ ಹೇಳಿದರೆ ದಸ್ ಅ ಫೌಂಡೇಶನ್ ಆಫ್ ಅವರ್ ಲೈಫ್. ಹೌದು. ಒಂದು ಆದಾಯ ಅಂತ ಇಲ್ಲದಿದ್ದರೆ ನಾವು ಏನು ಬದುಕಲಿಕ್ಕೆ ಸಾಧ್ಯ ಇದೆ? ಹೌದು. ನಮ್ಮ ಹೆಲ್ತು, ವಸತಿ, ಶಿಕ್ಷಣ, ಆರೋಗ್ಯ ಎಲ್ಲವೂ ಅದರ ಮೇಲೆ ನಿಂತಿರೋದು. ಹೌದು. ಆದರೂ ಅದರ ಬಗ್ಗೆ ಎಲ್ಲಿಯೂ ಚರ್ಚೆ ಆಗೋದಿಲ್ಲ, ಮೀಡಿಯಾದಾಗಲಾಗೋದಿಲ್ಲ, ಸೀರಿಯಲ್ಲು, ಸಿನಿಮಾ ಎಲ್ಲಿ. ಪ್ರತಿ ಸಿನಿಮಾದಲ್ಲೂ ನಾವು ನೋಡ್ತಾ ಇದ್ದೇವೆ, ಒಂದು ಹೀರೋ ಇರ್ತಾನೆ, ಒಬ್ಬ ಹೀರೋಯಿನ್ ಇರ್ತಾರೆ. ಅವರು ಇಡೀ ಮರ ಸುತ್ತಾರೆ, ಲವ್ ಮಾಡ್ತಾರೆ, ಪಾರ್ಕ್ ಸುತ್ತಾ ಇದ್ದಾರೆ, ಎಲ್ಲ ಸುತ್ತಾರೆ ಇಡೀ ಸಿನಿಮಾ ಆರದಿಂದ ಕೊನೆ ತನಕ. ಬಟ್ ಅವ್ರು ಎಲ್ಲಿ ಕೂಡ ನೀವು ಕೆಲಸ ಮಾಡಿದ್ದು ನೋಡಿದ್ದೀರಾ? ಇಲ್ಲ ಅಲ್ಲ. ಅಂದರೆ ಅವು ಎಲ್ಲಿ ಸುತ್ತಾಡಿ ದುಡ್ಡೆಲ್ಲಿಂದ ಬರ್ತದೆ ತೋರಿಸುವುದೇ ಇಲ್ಲ. ಬಟ್ ಅಂದರೆ ಒಂದು ರಮ್ಯವಾದ ಕಲ್ಪನೆಯನ್ನು ಬಿತ್ತಿ 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 ಜನರು ಕೂಡ ಏನು ಒಂದಷ್ಟು ಮೂಡ್ ಔಟ್ ಆದಾಗ ಮತ್ತೆ ಅದೇ ಒಂದು ರಮ್ಯವಾದ ಸಿನಿಮಾ ನೋಡೋದ್ರಲ್ಲಿ ಒಬ್ಬ ಆಯ್ತಾ ಒಂದೆಲ್ಲ ಕಾಲ ಮುಗ್ದು ಹೋಗ್ತದೆ. ಅಂದರೆ ಎಲ್ಲಿ ನಾನು ಹೇಳ್ತಾ ಇರೋದು ಅದು ಅಂತಲ್ಲ, ನೀವು ಯಾವುದೇ ಒಂದು ಜನರಲ್ ಆಗಿ ನಿಮ್ಮ ಊರಲ್ಲಿ ಯಾರಲ್ಲಿ ಕೇಳಿ ನಿಮ್ಮಲ್ಲಿ ಎಷ್ಟು ಜಾತಿ ಇದೆ, ಎಷ್ಟು ಧರ್ಮ ಇದೆ ಅಂತ ಹೇಳಿದ್ರೆ ಚಕ್ ಅಂತ ಹೇಳ್ತಾರೆ. ಇಲ್ಲಿ ಶ್ರೀಮಂತರು ಎಷ್ಟಿದ್ದಾರೆ, ಬಡವರು ಎಷ್ಟಿದ್ದಾರೆ, ಮಧ್ಯಮ ವರ್ಗ ಎಷ್ಟಿದೆ ಅಂತ ಕೇಳಿ ಗೊತ್ತೇ ಆಗುದಿಲ್ಲ. ಅಂದ್ರೆ ಇಡೀ ನಮ್ಮ ಪೊಲಿಟಿಕಲ್ ಡಿಸ್ಕೋರ್ಸ್ ಏನು ಮಾಡಿದೆ ಅಂತ ಹೇಳಿದ್ರೆ ಭಾವನಾತ್ಮಕ ವಿಚಾರವನ್ನು ಯಾವಾಗಲೂ ಜೀವಂತ ಇಟ್ಟು ಮೂಲ ಫೌಂಡೇಶನ್ ಏನಿದೆ ಎಕನಾಮಿಕ್ ಇಶ್ಯೂಸ್ ಅನ್ನು, ಜ್ವಲಂತವಾದ ವಿಚಾರ ಏನಿತ್ತು ಅಥವಾ ಬದುಕಿನ ಏನು ಪ್ರಶ್ನೆ ಏನಿತ್ತು ಅದನ್ನು ಸಂಪೂರ್ಣ ನಮ್ಮ ಮಾಧ್ಯಮಗಳು, ಸಿನಿಮಾಗಳು, ಸೀರಿಯಲ್ಗಳು, ಪೊಲಿಟಿಕ್ಸ್, ಎಜುಕೇಶನ್ ಎಲ್ಲಿ ನೋಡಿದ್ರು ಎಜುಕೇಶನ್ ಅಂತ ಹೇಳ್ತೇವೆ. ಬಟ್ ವಾಟ್ ಅಬೌಟ್ ದ ಎಂಪ್ಲಾಯ್ಮೆಂಟ್ ಅಂತೇಳಿ. ಸೊ ಇನ್ನು ಗಾಢತೆಯ ಪ್ರಶ್ನೆ ಯಾಕೆ ಗಾಢತೆ ಆಗಿದೆ ಅಂತ ಹೇಳಿದ್ರೆ ಇಟ್ ನೆವರ್ ಬಿಕಮ್ ಎ ಪ್ರಯಾರಿಟಿ, ಪಾಲಿಸಿ ಪ್ರಯಾರಿಟಿ ಆಗಲೇ ಇಲ್ಲ ನಮ್ಮಲ್ಲಿ. ಮುಂದೆ ನಾನು ಹೇಳ್ತೇನೆ ಅದನ್ನು ಎಷ್ಟು ಇಂಟೆನ್ಸಿವ್ ಇದೆ ಅಂತ ಹೇಳಿದರೆ 2018 31 ಮಾರ್ಚ್ಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ರಿಪೋರ್ಟ್ ಬಂದಿದೆ. ಅದರಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಇಲಾಖೆ 90,000 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದೆ. 90,000 ಪೋಸ್ಟಿಗೆ ಎಷ್ಟು ಅರ್ಜಿ ಬಂದಿರಬಹುದು? 90,000 ಪೋಸ್ಟಿಗೆ 2.81 crore, ಅಂದ್ರೆ ಹತ್ತಿರ 3 ಕೋಟಿ ಅರ್ಜಿ ಬಂದಿದೆ. 3 ಕೋಟಿ ಅರ್ಜಿಗಳು ಬರ್ತದೆ. 90,000 ಉದ್ಯೋಗದ 90,000 ಉದ್ಯೋಗ ಅಂದ್ರೆ ಒಂದು ಪೋಸ್ಟಿಗೆ 311 ಅಪ್ಲಿಕೇಶನ್ ಆಯ್ತು. ಹಾಗೆ ನೋಡಿದ್ರೆ ಈ ಲೆಕ್ಕಾಚಾರ ಕೂಡ ದೊಡ್ಡದಲ್ಲ, ಯಾಕಂದ್ರೆ ನಮ್ಮಲ್ಲಿ ಒಂದೆರಡು ಪೋಸ್ಟಿಗೆ ಇದು ನಿಮ್ಮ ಇನ್ನೊಂದು ವಿಚಾರ. ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಒಂದು 2-3 ಕೋಆರ್ಡಿನೇಟರ್ ಉದ್ಯೋಗಗಳಂತ ಇತ್ತು. ಅವರ ರೂರಲ್ ಡೆವಲಪ್ಮೆಂಟು ಅಥವಾ ಪಂಚಾಯತ್ ರಾಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆ 3 ಉದ್ಯೋಗಗಳಿಗೆ ಅವರು ಕಾಲ್ಫರ್ ಮಾಡಿದ್ರು, ನೇರ ನೇಮಕ ಸಂದರ್ಶನ. ಸೊ ಆ ದಿವಸ 3 ಉದ್ಯೋಗಕ್ಕೆ ಅಲ್ಲಿ 600 and above ಅಪ್ಲಿಕೆಂಟ್ಸ್ ಬಂದಿದ್ದರು. ಅದನ್ನೇ ನಾನು ಹೇಳಲಿಕ್ಕೆ ಹೊರಟದ್ದು ನಿಮಗೆ. ಒಂದೇ ಹುದ್ದೆಗೆ 311 ದೊಡ್ಡದಲ್ಲ, ಯಾಕೆಂದ್ರೆ ಒಂದೆರಡು ಹುದ್ದೆಗೆ 2,000 3,000 ಅರ್ಜಿ ಬಂದದ್ದು ಇದೆ. ಇದಾಯ್ತಲ್ಲ. ಮತ್ತೆ UPಯಲ್ಲಿ ಯಾವುದೋ ಒಂದು ಮುನ್ಸಿಪಾಲಿಟಿಯಲ್ಲಿ ಆರ್ಡಿನರಿ ಅಟೆಂಡರ್ ಪೋಸ್ಟಿಗೆ 110 ಅಟೆಂಡರ್ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಹತ್ತಿರ 2 ಲಕ್ಷ ಅಪ್ಲಿಕೇಶನ್ ಬಂದಿದೆ. ಯಾರ್ದು ಬಂದಿದೆ ಅಂತ ಹೇಳಿದರೆ ಎಂಜಿನಿಯರ್ಗಳು, MBA ಆದವರು, ಪೋಸ್ಟ್ ಗ್ರಾಜ್ಯುಯೇಟ್ಸ್ಗೆಲ್ಲ ಅಪ್ಲೈ ಮಾಡಿದ್ದಾರೆ. ಅಟೆಂಡರ್ ಹುದ್ದೆಗೆ ಕೂಡ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಅಂದ್ರೆ ಸ್ನಾತಕೋತ್ತರ ಪದವಿ ತನಕ ಓದಿದವರು ಇವತ್ತು ಅಪ್ಲೈ ಮಾಡುವಂತ ಸನ್ನಿವೇಶ ಸೃಷ್ಟಿಯಾಗಿದೆ ಬಂದಿದೆ. ಬಟ್ ಆಕ್ಚುಲಿ ನಾವು ಈ ಓದಿದ ನಮ್ಮಂದ್ರೆ ನಾವು ಯಾರು ಆಲೋಚನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಒಂದು ಹುದ್ದೆಗೆ 1000 ಅಪ್ಲಿಕೇಶನ್ ಬಂದರೆ ಒಬ್ಬನೇ ಆಯ್ಕೆ ಆಗೋದು. 999 ಜನ ಆಯ್ಕೆ ಎಲ್ಲ ಇದ್ದಾರೆ, ಅವರಲ್ಲಿ ಕೆಪಾಸಿಟಿ ಇಲ್ವೋ ಅಲ್ಲ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಮೇಜರ್ ಪ್ರಾಬ್ಲಮ್ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾ? ಅಂದರೆ 999 ಜನರು ಆಯ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಆ ಇಂಡಿವಿಜುವಲ್ ಕೆಪಾಸಿಟಿ ಪ್ರಶ್ನೆನೇ ಅಲ್ಲ. ದರ್ಸ್ ಅ ಮೇಜರ್ ಪ್ರಾಬ್ಲಮ್ ಇನ್ ದ ಎಕನಾಮಿಕ್ ಮ್ಯಾನೇಜ್ಮೆಂಟ್. ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಫೈಲ್. ಆ ರೀತಿಯ ದೃಷ್ಟಿಕೋನವನ್ನು ಬೆಳೆಸಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲಲ್ಲ ಇವರು. ದರ್ಸ್ ಅ ಮೇಜರ್, ಈಗ ಆಗಬೇಕಾದ ಮೇಜರ್ ಪ್ರಾಬ್ಲಮ್ ಇಲ್ಲಿ ಇದೆ. ಒಂದು ಹುದ್ದೆಗೆ 2,000 3,000 ಬಂದರೆ ಉಳಿದವರು ಆಯ್ಕೆ ಆಗದಿದ್ದರೆ ಇಸ್ ನಾಟ್ ದ ಪ್ರಾಬ್ಲಮ್ ಆಫ್ ದ ಇಂಡಿವಿಜುವಲ್. ಅವರಿಗೆಲ್ಲರಿಗೂ ಶಕ್ತಿ ಇದೆ ಆ ಹುದ್ದೆಯನ್ನು ಮಾಡುವಂತ, ಎಲಿಜಿಬಿಲಿಟಿ ಇದೆ. ಬಟ್ ಆಯ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮೇಜರ್ ಪ್ರಾಬ್ಲಮ್ ಇನ್ ದ ಸಿಸ್ಟಮ್ ಅಂತ. ಆ ದಿಶೆಯಲ್ಲಿ ಯಾವಾಗ ಯುವಜನರು ಆಲೋಚನೆ ಮಾಡ್ತಾರೆ ಆಗ ಸಿಸ್ಟಮ್ ಬದಲಾಗ್ಬೋದು. ಅದು ಬಿಟ್ಟದೆ ನಾನು MBA ಆಯಿತು, ME ಆಯಿತು, 25 ಡಿಗ್ರಿ ಮಾಡ್ತಾ ಇದ್ದಾರೆ. ಇವ 25ರಿಂದ 35 ವರ್ಷ ಆಗುವಾಗ ಡಿಗ್ರಿ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರದ್ದೇನೋ ಬಿಸಿ ರಕ್ತ ಎಲ್ಲ ತಗ್ಗಿ ಮದುವೆ ಆಗಿ 2 ಮಕ್ಕಳಾಗಿ ಸುಮ್ಮನೆ ಇರ್ತಾರೆ. ಅವ್ರ ಎದುರು ಏನೋ ಅನ್ಯಾಯ ಇದ್ರೂ ಪ್ರತಿಭಟಿಸುವ ಸ್ಥಿತಿಗೆ ಬರೋದಿಲ್ಲ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಗೋಯಿಂಗ್ ಆನ್. ಡಿಗ್ರಿ ಮೇಲೆ ಡಿಗ್ರಿ, ಡಿಗ್ರಿ ಮೇಲೆ ಡಿಗ್ರಿ ಅಂತೇಳಿ ಇದಾಯ್ತಲ್ಲ. ಇನ್ನೊಂದು ನಿಮಗೆ ಉದಾಹರಣೆ ಕೊಡ್ತೇನೆ. ಪ್ರತಿ ದೇಶದಲ್ಲಿ ಕೂಡ ಅವರ ಪಾಪ್ಯುಲೇಷನ್ 100 ಇದ್ದರೆ ಅಮೇರಿಕಲ್ಲಿ ಕನಿಷ್ಠ 60 ಜನ ಎಂಪ್ಲಾಯೀಸ್ ಇದ್ದಾರೆ. ಬ್ರಿಟನ್ನಲ್ಲಿ 61 ಜನ ಎಂಪ್ಲಾಯೀಸ್ ಇದ್ದಾರೆ. ಇದೆಲ್ಲ ದೊಡ್ಡ ಶ್ರೀಮಂತ ದೇಶ ಬಿಡಿ, ನಮ್ಮದೇ ಪಕ್ಕದ ಬಾಂಗ್ಲಾದೇಶ
ಸೊ ಬಾಂಗ್ಲಾದೇಶಲ್ಲಿ ಆಲ್ಮೋಸ್ಟ್ ಅರೌಂಡ್ 51 ಮಂದಿ ಉದ್ಯೋಗದಲ್ಲಿದ್ದಾರೆ. 100ರಲ್ಲಿ 51 ಮಂದಿ ಉದ್ಯೋಗ ಯಾವುದಾದ್ರೂ ಉದ್ಯೋಗ. ಚೈನಾದಲ್ಲಿ 40 ಮಂದಿ ಉದ್ಯೋಗದಲ್ಲಿದ್ದಾರೆ. ನಮ್ಮಲ್ಲಿ ಕೇವಲ 35 ಮಂದಿ. 100ರಲ್ಲಿ 35 ಮಂದಿ 100 ಜನಸಂಖ್ಯೆಗೆ. ಅಂದ್ರೆ ಜನಸಂಖ್ಯೆ ಎಲ್ಲರಿಗೂ ಉದ್ಯೋಗ ಆಗ್ತದೆ ಅಂತಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಇದೊಂದು ಲೆಕ್ಕಾಚಾರದಲ್ಲಿ ನೋಡಿದ್ರು ನಮ್ಮ ನಿರುದ್ಯೋಗದ ಪ್ರಮಾಣವನ್ನು ಆಲೋಚನೆ ಮಾಡಬಹುದು. ಅವರು 65 ಕೂಡ ಅನ್ಎಂಪ್ಲಾಯ್ ಅಲ್ಲ, ಅದೇನು ಮುಂದೆ ನಾವು ನೋಡುವ. ಬಟ್ ಆದ್ರೂ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಈಸ್ ವೆರಿ ಪುವರ್ ನಮ್ಮಲ್ಲಿ. ಎಸ್ 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 ಓಕೆ 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 ಸರ್. ನಾನೀಗ ಮುಂದೆ ಏನೋ ಈ ಒಂದು ಈಗ ನಿರುದ್ಯೋಗ ಹೇಳಿದಿರಿ, ಪ್ರಮಾಣವನ್ನು ನೀವು ಹೇಳಿದಿರಿ, ಬಟ್ ಅದನ್ನು ಲೆಕ್ಕ ಮಾಡುವ ವಿಧಿವಿಧಾನಗಳಿದೆಲ್ಲ, ಅದು ಯಾವ ರೀತಿ ಇದೆ ಅನ್ನೋದು ಕೂಡ ನಾವು ಚರ್ಚೆ ಮಾಡುವ. ಬಟ್ ಸಣ್ಣೊಂದು ಬ್ರೇಕ್ ತಗೊಂಡಾಗ ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ನಂತರ ನಾವು ಬಹುಮುಖ್ಯವಾಗಿ ಈ ನಿರುದ್ಯೋಗದ ಪ್ರಮಾಣವನ್ನು ಸರ್ಕಾರಿ ಇಲಾಖೆಗಳು ಅಥವಾ ಅಂಕಿಅಂಶಗಳ ಪ್ರಕಾರ ಯಾವ ರೀತಿ ಲೆಕ್ಕ ಹಾಕಲಾಗುತ್ತೆ ಅನ್ನೋ ಬಗ್ಗೆ ನಾವು ಮಾತಾಡ್ತೇವೆ. ಅನಂತರ ಈ ಬಹುಮುಖ್ಯವಾಗಿ ಈ ಕೊರೋನಾ ಕಾಲಘಟ್ಟದಲ್ಲಿ ನಾವು ಕಳೆದುಕೊಂಡಂಥ ಉದ್ಯೋಗಗಳು ಎಷ್ಟು ಅನ್ನೋ ಬಗ್ಗೆ ಕೂಡ ಮಾತಾಡಲಿಕ್ಕಿದ್ದೇವೆ. ಮತ್ತು ಏನು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಏನು ಮತ್ತು ಸರ್ಕಾರಕ್ಕೆ ತಗೊಂಡ ಕ್ರಮಗಳು ಏನು ಅನ್ನೋ ಬಗ್ಗೆ ಕೂಡ ನಾವು ಮಾತಾಡಲಿಕ್ಕಿದ್ದೇವೆ. ಬಟ್ ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ನಿರುದ್ಯೋಗವನ್ನು ಮೀರಿ ನಿಲ್ಲುವ ಚಾಲೆಂಜ್, ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಮಾತಾಡ್ತಾ ಇದ್ದಾರೆ. ನಾವು ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಭಾರತದ ಒಂದು ನಿರುದ್ಯೋಗದ ಅಗಾಧತೆ ಬಗ್ಗೆ ಮಾತಾಡಿದ್ದಾರೆ ಅವರು. ಸೊ ನಾವು ನಮ್ಮ ಮತ್ತೆ ಈ ಸಂವಾದವನ್ನು ಮುಂದುವರಿಸುವ ಸಂದರ್ಭದಲ್ಲಿ ಈ ನಿರುದ್ಯೋಗವನ್ನು ಲೆಕ್ಕ ಹಾಕುವ ವಿಧಿವಿಧಾನಗಳೇನು ಮತ್ತು ಒಟ್ಟು ನಮ್ಮ ಉದ್ಯೋಗದ ಗುಣಮಟ್ಟಗಳು ಮತ್ತು ಸರ್ಕಾರ ಏನು ಹೇಳುವಂಥ ಅಂಕಿಅಂಶಗಳು ಮತ್ತು ಪರಿಹಾರ ಕ್ರಮಗಳು ಇದರ ಬಗ್ಗೆಲ್ಲ ಮಾತಾಡಲಿಕ್ಕಿದ್ದಾವೆ. ಈಗ ಮತ್ತೆ ನಾನು ಏನು ಚಂದ್ರ ಪೂಜಾರಿ ಅವರನ್ನು ಮಾತಾಡಿಸುವ ಸಂದರ್ಭದಲ್ಲಿ ಸರ್, ಈಗಾಗಲೇ ನೀವು ಆ ನಿರುದ್ಯೋಗದ ಒಂದು ಅಗಾಧತೆ ಮತ್ತು ಅದರ ಏನು ಪ್ರಮಾಣಗಳನ್ನು ಹೇಳಿದರೆ ಶೇಕಡಾವಾರು. ಸೊ ಈ ಒಂದು ಅಂಕಿಅಂಶಗಳು, ಯಾಕಂದರೆ ಪ್ರತಿ ವರ್ಷವೂ ಸರ್ಕಾರ ಬಿಡುಗಡೆ ಮಾಡುತ್ತೆ, ಈ ವರ್ಷ ನಮ್ಮಲ್ಲಿ ಇಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಥವಾ ಬಟ್ ಇವತ್ತಿನ ಸಂದರ್ಭದಲ್ಲಿ ಅಂದರೆ ಕೊರೋನಾ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಇಷ್ಟು ಉದ್ಯೋಗ ನಷ್ಟ ಆಗಿದೆ ಅಂತ. ಸೊ ಇದನ್ನೆಲ್ಲ ಈ ಲೆಕ್ಕ ಮಾಡುವ ಅಥವಾ ಅಂದಾಜು ಮಾಡುವ ಈ ವಿಧಿವಿಧಾನಗಳು ಯಾವ ರೀತಿಯ ಸೈಂಟಿಫಿಕಲ್ ಅಪ್ರೋಚ್ ಇದಾವೆ ಅದರಲ್ಲಿ, ಮತ್ತು ವಿದೇಶಗಳಲ್ಲಿ ಕೂಡ ಇದೇ ರೀತಿಯ ಏನು ವಿಧಾನ ಮೂಲಕವೇ ಏನು ನಮ್ಮಲ್ಲಿ ಲೆಕ್ಕ ಹಾಕುವ ವಿಧಾನಗಳ ಮೂಲಕವೇ ಲೆಕ್ಕ ಮಾಡ್ತಾರಾ ಏನು, ಹೇಗೆ? ಅಂದರೆ ಇದು ಆಲ್ಮೋಸ್ಟ್ ಆಲ್ ಥ್ರೂಟ್ ದ ವರ್ಲ್ಡ್ ಒಂದೇ ಮೆಥಡ್ ಇದೆ. ಬಟ್ ಅದು ತುಂಬ ಸರಳ ಕೂಡ ಇದೆ ಅದು ಆ ಮೆಥಡ್. ಏನು ಅಂತ ಹೇಳಿದರೆ, ಈಗ ನಾನು ಜನಸಂಖ್ಯೆ ಆಗ ಹೇಳಿದ್ದೆ, 100ರಲ್ಲಿ ಇಷ್ಟು ಜನಸಂಖ್ಯೆ ಇಷ್ಟು ಉದ್ಯೋಗ ಅಂತ. ಆ್ಯಕ್ಚುಲಿ ಉದ್ಯೋಗಿ ಮತ್ತು ನಿರುದ್ಯೋಗಗಳನ್ನು ಲೆಕ್ಕ ಹಾಕುವಾಗ ಎಲ್ಲ ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡೋದಿಲ್ಲ. 16ರಿಂದ 64 ವಯಸ್ಸಿನವರನ್ನು ಉದ್ಯೋಗಕ್ಕೆ ಅರ್ಹ ವಯಸ್ಸು ಅಂತ ಕನ್ಸಿಡರ್ ಮಾಡ್ತಾರೆ. 16ರಿಂದ 64 ವಯಸ್ಸು. ಬಟ್ ಅದರಲ್ಲಿ ಅಂದರೆ 16ರ ಒಳಗೆ ಅವರು ಶಿಕ್ಷಣಕ್ಕೆ ಹೋಗಿರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ದುಡಿಯೋ ವಯಸ್ಸಿನವರಲ್ಲ. 14ನೇ ವಯಸ್ಸಿನ ತನಕ ಕಡ್ಡಾಯ ಶಿಕ್ಷಣ ಕೊಡಬೇಕನ್ನುವಂಥ ನೀತಿಯೇ ಇದೆ ನಮ್ಮಲ್ಲಿ. ಹೌದೌದು. ಸೊ ಶಾಲೆಗೆ ಹೋಗೋದು ಮತ್ತು ಮಕ್ಕಳು ಎಜುಕೇಷನ್ ಅಂತ ಆಗಿ 16ರಿಂದ 64 ವಯಸ್ಸು, 64 ನಂತರ ಕೂಡ ಕನ್ಸಿಡರ್ ಮಾಡೋದಿಲ್ಲ ಅವರು, ಯಾಕಂದರೆ ರಿಟೈರ್ ಆಗ್ತಾರೆ. 64 ವಯಸ್ಸಿನವರು ಉದ್ಯೋಗ ಮಾಡಲಿಕ್ಕೆ ಇಚ್ಛಿಸುವವರನ್ನು ನಾವು ಈ ಉದ್ಯೋಗ ಲೆಕ್ಕಾಚಾರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂದರೆ ಅವರು ಆ್ಯಕ್ಚುಲಿ ಉದ್ಯೋಗಕ್ಕೆ ಇಚ್ಛಿಸುವವರು ಅಂತ ಹೇಳ್ಬೋದು. ಸೊ ಇಚ್ಛಿಸುವವರು ಒಂದಾಯ್ತು, ಇಷ್ಟು ಜನ ನಮಗೆ ನಾಳೆ ಉದ್ಯೋಗ ಕೊಟ್ಟರೆ ಬರ್ತೇವೆ ಅಂತೇಳಿ ರೆಡಿ ಇದ್ದಾರೆ, ಅವರು ಮನಸ್ಸಿದೆ ಅವರಿಗೆ. ಸೊ ಇದರಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತೇಳಿ. ಸೊ ಉದ್ಯೋಗ ಸಿಕ್ಕಿದವರನ್ನು ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳ್ತೇವೆ ನಾವು. ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅದು ಲೇಬರ್ ಫೋರ್ಸ್ ಅಂದರೆ ಇಚ್ಛಿಸುವವರು. ಆ ಇಚ್ಛಿಸುವವರಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ. ಸೊ ಇಚ್ಛಿಸುವ ಸಂಖ್ಯೆಯಿಂದ ಸಿಕ್ಕಿದವರ ಸಂಖ್ಯೆಯನ್ನು ಮೈನಸ್ ಮಾಡಿದರೆ ನಿಮಗೆ ನಿರುದ್ಯೋಗ ಸಿಗ್ತದೆ. ಇಚ್ಛಿಸುವವರ ಸಂಖ್ಯೆ ಜಾಸ್ತಿಯಾಗಿ ಸಿಕ್ಕಿದವರ ಸಂಖ್ಯೆ ಕಡಿಮೆ ಆದರೆ ನಿರುದ್ಯೋಗ ಜಾಸ್ತಿ ಆಗುತ್ತೆ. ಒಂದು ವೇಳೆ ಸ್ವಾಭಾವಿಕವಾಗಿ ಏರುಗತಿಯನ್ನೇ ತೋರಿಸ್ತದೆ. ಒಂದು ವೇಳೆ ಇದು ಸಮ ಇದ್ದರೆ ನಿರುದ್ಯೋಗನೇ ಇಲ್ಲ, ಫುಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬೋದು. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ಮತ್ತೆ ಇದೆಲ್ಲ ರೇಟ್ ಅಂತ ಹೇಳಿದ್ರೆ 100ಕ್ಕೆ ಎಷ್ಟು ಅಂತ ಹೇಳ್ತಾರೆ, ಇಷ್ಟು ಪರ್ಸೆಂಟೇಜ್ ಅಂತ. 5% ಅನ್ಎಂಪ್ಲಾಯ್ಮೆಂಟ್ ಇದ್ದರೆ ಪ್ರತಿ 100ರಲ್ಲಿ 5% ಅಂತೇಳಿ. ಅಂದರೆ ನಮ್ಮಲ್ಲಿ ಎಲ್ಲಾದರೂ ಒಂದು 60 ಕೋಟಿ ಜನ ಉದ್ಯೋಗ ಬಯಸೋರಿದ್ದರೆ
ಅದರಲ್ಲಿ 5% ಲೆಕ್ಕ ಹಾಕಿದರೆ ನಿಮಗೆ ಒಂದು 3 ಕೋಟಿ ಜನ ಬರ್ಬೋದು ಅದರಲ್ಲಿ. ಸೊ 2018 ಒಂದು ಅಂಕಿಅಂಶ ಕೊಡ್ತೇನೆ ನಾನು ನಿಮಗೆ. 18ರಲ್ಲಿ ನಮ್ಮ ಜನಸಂಖ್ಯೆ 130 ಕೋಟಿ ಇರ್ಬೋದು, ಯಾಕೆಂದ್ರೆ ಸೆನ್ಸಸ್ ಆಗಿಲ್ಲ. ಲಾಸ್ಟ್ ಸೆನ್ಸಸ್ ಅಲ್ಲಿ 121 ಕೋಟಿ ಇತ್ತು, ಹತ್ತಿರ 100 ಕೋಟಿ ಇರ್ಬೋದು ಅಂತ ಊಹಿಸುವ. ಇದರ 49.8% ಕೆಲಸ ಇಚ್ಛಿಸುವವರು ಅಂತ ಇದೆ ಸರ್ಕಾರಿ ಲೆಕ್ಕಾಚಾರ ಪ್ರಕಾರ. 49.8 ಹತ್ತಿರ 50% ಅಂದ್ರೆ ಇದನ್ನು ನೀವು ಜನಸಂಖ್ಯೆಗೆ ಕನ್ವರ್ಟ್ ಮಾಡಿದ್ರೆ 64.74 ಕೋಟಿ ಕೆಲಸ ಇಚ್ಛಿಸುವವರು 2018ರಲ್ಲಿ. ಸೊ ಇದರಲ್ಲಿ 40% ಮಂದಿಗೆ ಅಂದ್ರೆ 52 ಕೋಟಿ ಮಂದಿಗೆ ಉದ್ಯೋಗ ಸಿಕ್ಕಿದೆ. 64 ಕೋಟಿಯಲ್ಲಿ 52 ಕೋಟಿ ಮಂದಿಗೆ ಸಿಕ್ಕಿದೆ. ಉಳಿದವರು ಹತ್ತಿರ 12 ಕೋಟಿ ಮಂದಿ ನಿರುದ್ಯೋಗಿಗಳು. ಸೊ ಇದು ಅದರ ಒಂದು ತುಂಬಾ ಸರಳ ವಿಧಾನ ಇದೆ ಲೆಕ್ಕ ಹಾಕ್ಲಿಕ್ಕೆ. ಬಟ್ ಆ ಉದ್ಯೋಗ ಅಂತ ಹೇಳೋ ಹೊತ್ತಿಗೆ ಅದು ಹೇಗೆ ಅಂತ ಹೇಳಿದ್ರೆ ಅದನ್ನು ನೀವು ಸರ್ವೆ ಮಾಡೋ ಹೊತ್ತಿಗೆ ಅದರ ಹಿಂದಿನ ವಾರ ಕೆಲಸ ಇತ್ತ ಅಂತ ನೋಡಬಹುದು, ಅಥವಾ 2 ವಾರದ ಹಿಂದೆ ನೀವು ಕೆಲಸದಲ್ಲಿ ಇದ್ರ ಅಂತ ಕೇಳಬಹುದು, ಅಥವಾ ಫುಲ್ 6 ತಿಂಗಳು ಕೆಲಸ ಮಾಡಿದ್ದಾರೆ ಹಾಗೆ ಬೇರೆ ಬೇರೆ ವೀಕ್ಲಿ ಸ್ಟೇಟಸ್ ಮತ್ತೆ ಮಂತ್ಲಿ ಸ್ಟೇಟಸ್ ಮತ್ತೆ ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಸ್ಟೇಟಸ್, ಸಬ್ಸಿಡಿಯರಿ ಸ್ಟೇಟಸ್ ಅಂತ ಬೇರೆ ಬೇರೆ ಸ್ಟೇಟಸ್ ಇದೆ. ಅಂದ್ರೆ ಎಷ್ಟು ಸಮಯ ಸರ್ವೆ ಮಾಡೋ ಹಿಂದೆ ಎಷ್ಟು ಸಮಯ ಅವರು ಉದ್ಯೋಗದಲ್ಲಿದ್ದರು ಅಂತೇಳಿ. ಸೊ ಅವರು ಎಷ್ಟು ಸಮಯದಲ್ಲಿ ಒಟ್ಟು ಉದ್ಯೋಗದಲ್ಲಿದ್ದರೆ ಅವರು ಉದ್ಯೋಗಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಉದ್ಯೋಗಿ ಆಗಿದ್ದು ಅವರು ಅನಾರೋಗ್ಯವಾಗಿ ಮನೆಯಲ್ಲಿದ್ದರೆ ಅಥವಾ ರಜೆಯಲ್ಲಿದ್ದರೆ ಮೆಟರ್ನಿಟಿಲಿ ಅವರನ್ನು ಕೂಡ ಉದ್ಯೋಗಿ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಅಂದ್ರೆ ಲೆಕ್ಕ ಹಾಕುವಾಗ ಕನ್ಸಿಡರ್ ಮಾಡೋ ಕೆಲವು. ಇವಾಗ ಈ ಉದ್ಯೋಗ ಅನ್ನೋದರಲ್ಲಿ ಕೂಡ ಈಗ ಉದ್ಯೋಗದ ಗುಣಮಟ್ಟ ಯಾವ ರೀತಿಯ ಉದ್ಯೋಗಗಳು ಅನ್ನೋದು ಕೂಡ ಒಂದು ಪ್ರಶ್ನೆ ಬರೋದಿಲ್ವಾ? ಸೊ ಅದು ನಿಮಗೆ ತುಂಬ ಸರಳ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಲಿಟ್ರಸಿ ರೇಟ್ ಇದ್ದಾಗ ಎಂಪ್ಲಾಯ್ಮೆಂಟ್ ರೇಟ್ ಕೂಡ. ಲಿಟ್ರಸಿ ರೇಟ್ ಏನು ಅಂತ ಹೇಳಿದ್ರೆ ನಾವು ಸೌತ್ ಕೆನಡಾದಲ್ಲಿ ಲಿಟ್ರಸಿ ರೇಟ್ 90% ಇದ್ದೇವೆ ಅಂತ ಹೇಳ್ತೇವೆ ನಾವು. ಬರೆಯಬಲ್ಲವನೆಲ್ಲರೂ ಅಂದ್ರೆ ಸಾಕ್ಷರತೆ ಉಳ್ಳವನಿಂದ ಪೋಸ್ಟ್ ಗ್ರಾಜುಯೇಟ್ ತನಕ ಅದ್ರಲ್ಲಿ ನೀವು ನೋಡ್ಬೋದು. ಅದು ಎಕ್ಸಾಕ್ಟ್ ನಮಗೆ ಗೊತ್ತಾಗೋದಿಲ್ಲ. ಇದರಲ್ಲಿ ಪ್ರೈಮರಿ ಆದವರೆಷ್ಟು, ಹೈಸ್ಕೂಲ್ ಆದವರೆಷ್ಟು, ಡಿಗ್ರಿ ಆದವರೆಷ್ಟು, ಪೋಸ್ಟ್ ಗ್ರಾಜುಯೇಷನ್ ಆದವರೆಷ್ಟು, ಡಾಕ್ಟರ್ ಎಷ್ಟು, ಏನು ಗೊತ್ತಾಗೋದಿಲ್ಲ. 92%, 95% ಅಂತ ನಾವು ಹೇಳ್ತೇವೆ. ಸರ್ಕಾರ ಅದನ್ನೇ ಹೇಳ್ತಾ ಇದೆ, ಎಲ್ಲಿ ಬಿಡಿಸಿ ಹೇಳುವುದಿಲ್ಲ. ಎಂಪ್ಲಾಯ್ಮೆಂಟ್ ಕೂಡ ಹಾಗೆ, ರೇಟ್ ಆಫ್ ಎಂಪ್ಲಾಯ್ಮೆಂಟ್. ಈಗ ನಿಮಗೆ ಆಲ್ಮೋಸ್ಟ್ ರೇಟ್ ಆಫ್ ಎಂಪ್ಲಾಯ್ಮೆಂಟ್ ನಮ್ಮ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ 5% ಅಂತ ಹೇಳಿದ್ರೆ 95%ಗೂ ಎಂಪ್ಲಾಯ್ಮೆಂಟ್ ಇದೆ ಅಂತ ಅರ್ಥ ಆಯಿತು. ಬಟ್ ಆ ಎಂಪ್ಲಾಯ್ಮೆಂಟ್ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ 47% ಸೆಲ್ಫ್ ಎಂಪ್ಲಾಯ್ಡ್. ಸೊ ಉದ್ಯೋಗಿಗಳು ಹತ್ರ ಅರ್ಧದಷ್ಟು ಅವ್ರದ್ದೇ ಏನೋ ಪಾಪ ಪೆಟ್ಟಿಗೆ ಅಂಗಡಿ ಅಥವಾ ಗಾಡಿಯಲ್ಲಿ ಮಾಡೋದು ಏನೋ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ಅಂಗಡಿ ಇಟ್ಕೊಂಡವರು, ಹೌದು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡೋರೆಲ್ಲ ಅವ್ರು ಆಲ್ಮೋಸ್ಟ್ 47% ಅವರೇ ಇದ್ದಾರೆ ಉದ್ಯೋಗಿಗಳಲ್ಲಿ. ಮತ್ತೆ 32% ದಿನಗೂಲಿ ನೌಕರರು, ಅಂದ್ರೆ ಕೆಲಸಕ್ಕೆ ಹೋದ್ರೆ ಸಂಬಳ ಇಲ್ಲ ಇದ್ರೆ ಸಂಬಳ ಇಲ್ಲ. 4% ಕಾಂಟ್ರಾಕ್ಟ್ ಲೇಬರರ್ಸ್, ಗುತ್ತಿಗೆ ಆಧಾರದಲ್ಲಿ. ಅಂದ್ರೆ ಹೆಚ್ಚು ಕಡಿಮೆ 83% ಕೂಡ ಒಂದು ರೀತಿ ಅನ್ಆರ್ಗನೈಸ್ಡ್ ಲೇಬರ್, ಅಸಂಘಟಿತ ವಲಯದ ಕಾರ್ಮಿಕರು ಅಥವಾ ಉದ್ಯೋಗಿಗಳು. ಅವರಿಗೆ ಅಸಂಘಟಿತ ಅಂತ ಹೇಳಿದ್ರೆ ಅವರಿಗೆ ಸಂಬಳದ ಭದ್ರತೆ ಇಲ್ಲ, ಉದ್ಯೋಗದ ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ. ಇದು ಯಾವುದೇ ಇಲ್ಲ. ಆ ಪ್ರದೇಶದಲ್ಲಿ ವ್ಯಾಪಾರ ವಹಿವಾಟು ಸಡನ್ ಆಗಿ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅವರ ಇಲ್ಲ, ಮನೆ ಹೋಗುವಂದ್ರೆ ಹೋಗ್ಬೇಕು, ಬಾ ಅಂತ ಹೇಳಿದ್ರೆ ಬರ್ಬೇಕು ಅಷ್ಟೇ ಅಂತ 83% ಕೂಡ ಅಂತ ಉದ್ಯೋಗ. ಉಳಿದ 17% ಇದೆಲ್ಲ ಅದು ಸಂಬಳದ ಉದ್ಯೋಗ. ತಿಂಗಳಿಗೊಮ್ಮೆ ಸಂಬಳ 18%, 17%, ಓನ್ಲಿ 17%. ಅಂದ್ರೆ ಕ್ವಾಲಿಟಿ ಸೆನ್ಸ್ ಅಲ್ಲಿ ನಾನು ಹೇಳಿದನಲ್ಲ, ಒಂದು 17% ಗುಡ್ ಕ್ವಾಲಿಟಿ, ಉಳಿದದೆಲ್ಲ ಲೆಕ್ಕಾಚಾರಕ್ಕೆ ನಮ್ಮ ಲಿಟ್ರಸಿ ರೇಟ್ ಇದ್ದಾಗ. ಇದೊಂದು ಆಯ್ತಲ್ಲ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೆ ಇವರ ಸಂಬಳ ನೋಡಿದ್ರೆ 82% ಜನರ ಉದ್ಯೋಗಗಳದ್ದು ಪುರುಷ ಉದ್ಯೋಗಗಳದ್ದು, ಮತ್ತೆ 92% ಮಹಿಳಾ ಉದ್ಯೋಗಿಗಳ ಮಂತ್ಲಿ ಸಂಬಳ 10,000 ದಾಟುವುದಿಲ್ಲ. ನಾನು ಹೇಳಿದಲ್ಲ 83% ಇಂಥದ್ದಿದೆ ಅನ್ಆರ್ಗನೈಸ್ ಸೆಕ್ಟರ್. ಇದು ಮತ್ತೊಂದು ಪ್ರಶ್ನೆ. ಮೂರನೇದ್ದು ವೆರಿ ಇಂಪಾರ್ಟೆಂಟ್, ಮಹಿಳೆಯರ ಉದ್ಯೋಗತೆ ನಮ್ಮಲ್ಲಿ ಭಾರಿ ಕಡಿಮೆ ಇದೆ. ಬೇರೆ ನಮ್ಮ ನೆರೆ ದೇಶಗಳಿಗೆ ಕಂಪೇರ್ ಮಾಡಿದರೆ, ಬಾಂಗ್ಲಾದೇಶ, ಶ್ರೀಲಂಕಾಕ್ಕೆಲ್ಲ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ 35% ಮಹಿಳೆಯರು ಅಲ್ಲಿ ಉದ್ಯೋಗಗಳಿದ್ದರೆ ನಮ್ಮಲ್ಲಿ ಕೇವಲ 27% ಮಾತ್ರ ಮಹಿಳೆಯರು ಉದ್ಯೋಗದಲ್ಲಿ ಇದ್ದಾರೆ. ಬೇರೆ ಬೇರೆ ಕಾರಣಗಳು ಇರಬಹುದು ಅದಕ್ಕೆ, ಬಟ್ ಅವರ ರೇಟ್ ಆಫ್ ಎಂಪ್ಲಾಯ್ಮೆಂಟ್ ಇಸ್ ವೆರಿ ಲೋ ಪುರುಷರಿಗೆ ಕಂಪೇರ್ ಮಾಡಿದರೆ. ಏನು ಜಾತಿ ದೃಷ್ಟಿಯಿಂದ ನೋಡಿದರೆ ದಲಿತರು, ಬುಡಕಟ್ಟುಗಳು, OBCಗಳು ಹೆಚ್ಚು ಉದ್ಯೋಗದಲ್ಲಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದರೆ ಅತಿ ಕಡಿಮೆ ಸಂಬಳದ
ಕೃಷಿ ಮತ್ತೆ ಅಸಂಘಟಿತ ವಲಯ, ಸಂಘಟಿತ ವಲಯದಲ್ಲಿ ಬಹುತೇಕ ಮಂದಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಕೃಷಿಯಲ್ಲಿ ಆಲ್ಮೋಸ್ಟ್ ಕೃಷಿ ಮತ್ತೆ ಇಂಥ ಸಣ್ಣ ಸಂಬಳದ ಇದರಲ್ಲಿ. ಮತ್ತೆ ಮೇಲೆ ಮೇಲೆ ಹೋದಾಗೆ ಮೇಲ್ಜಾತಿಗಳು ಮೇಲ್ವರ್ಗಗಳು ಅವರು ಸಂಘಟಿತ ಮತ್ತೆ ಇದು ನಾನ್ ಅಗ್ರಿಕಲ್ಚರ್ ಸೆಕ್ಟರ್ಲಿ ಅವರು ಜಾಸ್ತಿ ಇದ್ದಾರೆ. ಸೊ ಇದು ನಮ್ಮ ಕ್ವಾಲಿಟಿ ಆಫ್ ಎಂಪ್ಲಾಯ್ಮೆಂಟ್. ಲಿಟ್ರಸಿ ರೇಟ್ ನಾನು ಹೇಳಿದಲ್ಲ ನಿಮಗೆ, ಅದರಲ್ಲಿ ರೇಟ್ 90% 95% ಹೇಳಿದರು, ಬಟ್ ಅದರಲ್ಲಿ ಪ್ರೈಮರಿ ಆದವರೇ ಜಾಸ್ತಿ. ಅದೇ ರೀತಿ ಇಲ್ಲಿ 83% ಹೀಗಿದ್ದಾರೆ. ಸರ್ ಇವಾಗ ಆಯಿತು, ಓಕೆ 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 ಏನೋ ಒಂದು ಸಣ್ಣ ಒಂದು ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಮತ್ತೆ ಬಹುಮುಖ್ಯವಾದ ವಿಚಾರ ಕೊರೋನಾ ಕಾಲಘಟ್ಟದಲ್ಲಿ ಆದಂಥ ಉದ್ಯೋಗದ ಏನು ಸ್ಥಿತ್ಯಂತರಗಳು, ಯಾವ ರೀತಿಯ ಉದ್ಯೋಗಗಳು ನಷ್ಟ ಆಯಿತು ಅಂತ. ಆ ಜೊತೆಗೆ ಇದೀಗ ಮೊನ್ನೆ ಕೇಂದ್ರ ಸರ್ಕಾರ ಕೂಡ ಹೊಸ ಉದ್ಯೋಗಗಳ ಸೃಷ್ಟಿಸುವ ಬಗ್ಗೆ ಯೋಜನೆಯನ್ನು ಕೂಡ ಜಾರಿ ಮಾಡಿದೆ. ಈ ವಿಚಾರವನ್ನು ನಾವು ಮಾತಾಡೋ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ನಿರುದ್ಯೋಗವನ್ನು ಮೀರಿ ನಿಲ್ಲುವ ಚಾಲೆಂಜ್, ಈ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಿದ್ದೇವೆ. ನಮ್ಮ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿದ್ದಾರೆ. ನಾವು ಈಗಾಗಲೇ ಭಾರತದ ನಿರುದ್ಯೋಗದ ಒಂದು ಅಗಾಧತೆ ಬಗ್ಗೆ ಮಾತಾಡಿದ್ದೇವೆ ಮತ್ತು ನಿರುದ್ಯೋಗವನ್ನು ಲೆಕ್ಕ ಮಾಡುವ ವಿಧಿವಿಧಾನಗಳ ಬಗ್ಗೆ ಕೂಡ ಮಾತಾಡಿದ್ದೇವೆ ಮತ್ತು ಉದ್ಯೋಗದ ಗುಣಮಟ್ಟ, ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರುವವರ ವಿಚಾರವಾಗಿ ಕೂಡ ಮಾತಾಡಿದ್ದೇವೆ. ಯಾವ್ಯಾವ ಸೆಕ್ಟರಲ್ಲಿ ಅಥವಾ ಯಾವ್ಯಾವ ಹಂತದಲ್ಲಿ ಜನ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋ ಕೂಡ ಮಾತಾಡಿದ್ದೇವೆ. ಇವಾಗ ಈ ಕ್ಷಣದಲ್ಲಿ ಮತ್ತೆ ಈ ಒಂದು ಚರ್ಚೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಬಹುಮುಖ್ಯವಾದ ವಿಚಾರ ಏನು, ಈ ಒಂದು ಕೊರೋನಾ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಎಷ್ಟು ಉದ್ಯೋಗ ನಷ್ಟ ಆಯಿತು ಅನ್ನೋದು ಕೂಡ ಭಾರಿ ಇವತ್ತು ಅದು ಚರ್ಚೆ ಆಗ್ತಾ ಇರೋ ವಿಚಾರ ಕೂಡ. ಇನ್ನೊಂದು ಕಡೆದು ಸರ್ಕಾರ ಕೂಡ ಒಂದು ಅಂಕಿಅಂಶಗಳ ಮೂಲಕ ಅದನ್ನು ಪ್ರಕಟ ಕೂಡ ಮಾಡಿದ್ದೇವೆ. ನಾವು ಈ ಒಂದು ಏನು ಸಂವಾದವನ್ನು ಮುಂದುವರಿಸುವ ಸಂದರ್ಭದಲ್ಲಿ ಸರ್, ಈಗ ಅದೇ ಈ ಕೊರೋನಾ ಈ ನಿರುದ್ಯೋಗ ಸಮಸ್ಯೆ ಬಗ್ಗೆ ಏನು ಯಾವ ರೀತಿ ಒಂದು ಪ್ರತಿಕೂಲ ಪರಿಣಾಮವನ್ನು ಬೀರಿದೆ ಅನ್ನೋದು ಕೂಡ ನಾವು ಮಾತನಾಡಬೇಕಾದ ವಿಚಾರ ಒಂದು. ಜೊತೆಗೆ ಏನು ಮೊನ್ನೆ ಕೇಂದ್ರ ಸರ್ಕಾರ ವಿತ್ತ ಸಚಿವರು ಪ್ರಕಟಿಸಿದ ಒಂದು ವರದಿಯಲ್ಲೇ ಅವರು ಹೇಳೋ ಪ್ರಕಾರನೇ ಸುಮಾರು 20 ಲಕ್ಷ ಉದ್ಯೋಗಗಳು ನಮಗೆ ಕೇವಲ ಈ ಒಂದು ಕೊರೋನಾದ ಅವಧಿಯಲ್ಲಿ ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 20 ಲಕ್ಷ ಉದ್ಯೋಗಗಳು ದೇಶದಾದ್ಯಂತ ಕಡಿತಗೊಂಡಿದೆ ಅಂತ. ನಾನು ನಿಮ್ಮ ಹತ್ರ ಬರುವಂಥ ಪ್ರಶ್ನೆ ಏನಂತ ಹೇಳಿದರೆ, ಕೊರೋನಾ ಕಾಲಘಟ್ಟದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಉಂಟಾಗಿರುವ ಏನು ಪರಿಣಾಮಗಳು ಅಥವಾ ಎಷ್ಟು ಉದ್ಯೋಗವನ್ನು ನಾವು ಕಳ್ಕೊಂಡಿದ್ದೇವೆ ನಿಜ ಅರ್ಥದಲ್ಲಿ ಅಂತ. ಇಲ್ಲಿ ಆ್ಯಕ್ಚುಲಿ ನಂದೇನು ಸ್ವಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಏನೆಲ್ಲ ಬೇರೆ ಬೇರೆ ಅಧ್ಯಯನ ವರದಿ ಇದೆ ಅದನ್ನು ಹೇಳ್ತೇನೆ. ಒಂದು ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ILO, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ, ಅವರ ರಿಪೋರ್ಟ್ ಪ್ರಕಾರ ಕೊರೋನಾದಿಂದ ಆಲ್ಮೋಸ್ಟ್ ಆಲ್ 400 ಮಿಲಿಯನ್ ಇನ್ಫಾರ್ಮಲ್ ವರ್ಕರ್ಸ್ ಬಡತನ ಹಂತಕ್ಕೆ ತಲುಪ್ತಾರೆ. ಅಂದ್ರೆ ಅತಿ ಬಡತನ ಜಾಗತಿಕವಾಗಿ ಭಾರತದಲ್ಲಿ 400 ಮಿಲಿಯನ್ ಅಂತ ಹೇಳಿದ್ರೆ 40 ಕೋಟಿ ಜನ ಮತ್ತೆ ಬಡತನದ ಅಂಚಿಗೆ ಬಂದು ತಲುಪ್ತಾರೆ. ಕೊರೋನಾ ಲಾಕ್ಡೌನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಹೇಳಿರುವಂತ ವರದಿ ಇದು. ಹೌದು. ಇನ್ನು ಇದು ಕೇವಲ ಕೊರೋನಾ ಕೇವಲ ಅಸಂಘಟಿತ ಕಾರ್ಮಿಕರಿಗೆ ಮಾತ್ರ ಹೊಡೆತ ಕೊಟ್ಟದಲ್ಲ, ಸಂಘಟಿತ ಕಾರ್ಮಿಕರಿಗೂ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ ಅಂತೇಳಿ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ, CMIE ಅಂತೇಳಿ ಅವರ ರಿಪೋರ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ 18.9 ಮಿಲಿಯನ್ ಸ್ಯಾಲರಿಡ್ ಜಾಬ್ಸ್ ಲಾಸ್ಟ್ and about 5 million jobs were lost in the month of July alone. ಒಂದು 5 ಮಿಲಿಯನ್ ಅಂತ ಹೇಳಿದ್ರೆ 50 ಲಕ್ಷ, 20 ಲಕ್ಷ ಅಂತ ಏನು ಹೇಳಿದ್ರಲ್ಲ, ಕೇಂದ್ರ ಸರ್ಕಾರದ ಪ್ರಕಟಣೆ ಹೇಳುತ್ತೆ, ಸಚಿವರು ಕೊಡುವಂತ ಪ್ರಕಟಣೆ 20 ಲಕ್ಷ ಉದ್ಯೋಗಗಳನ್ನು ನಷ್ಟ ಆಗಿದೆ ಅಂತ. ನಾನು ಹೇಳಿದಲ್ಲ, ಅವರ ಲೆಕ್ಕಾಚಾರ ಪ್ರಕಾರ 18.9 ಮಿಲಿಯನ್ ಯಾವಾಗ ಜುಲೈಗೆ ಮೊದಲು, ಅವರು ಜುಲೈಯಲ್ಲೇ 5 ಮಿಲಿಯನ್ ಹೋಗಿದೆ ಅಂತೇಳಿ. 18.9 ಅಂದರೆ 19 ಮಿಲಿಯನ್ ಅಂತ ಇಟ್ಕೊಳ್ಳಿ. 19 ಮಿಲಿಯನ್ ಅಂತ ಹೇಳಿದ್ರೆ ಹತ್ತಿರ 2 ಕೋಟಿ ಹೌದು ಸ್ಯಾಲಡ್ ಜಾಬ್ ಹೋಗಿದೆ ಅಂತೇಳಿ. ಸ್ಯಾಲಡ್ ಜಾಬ್ ಹೋದರೆ ಅಷ್ಟು ಸುಲಭಕ್ಕೆ ಅದು ಬರೋದಿಲ್ಲ ಖಂಡಿತವಾಗಿ. ಈಗ ಯಾರೋ ಒಬ್ಬ ಕಾರ್ಪೆಂಟ್ರು ಒಬ್ಬ ಲೇಬರ್ ಕಲ್ಕೊಂಡ್ರೆ ನಾಳೆ ಕೆಲಸ ಶುರುವಾದರೆ ಕರೆದು ಕೊಡ್ತಾರೆ. ಇದು ಮುಚ್ಚಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನ ಹೊಡೆತ ಕೊಟ್ಟಿದ್ದಾರೆ. ಮತ್ತೇನು ಒಂದು ಮಧ್ಯ ವಯಸ್ಸಿನಲ್ಲಿ 40-45 ಅಥವಾ 50 ಆಸುಪಾಸಿನಲ್ಲಿ ಉದ್ಯೋಗ ಕಳ್ಕೊಂಡ್ರೆ ಖಂಡಿತವಾಗಿ ಮತ್ತೆ ಅವನಿಗೆ ಹೊಸದಾಗಿ ಉದ್ಯೋಗ ಸರಳವಾಗಿ ಕರೆಯುವುದಿಲ್ಲ, ಸಿಗುದಿಲ್ಲ. ಇದರ ಜೊತೆಗೆ ಮತ್ತೆರಡು ಅಧ್ಯಯನ ನಾನು ನಿಮ್ಗೆ ಹೇಳ್ತೇನೆ.
ಸೆಂಟರ್ ಫಾರ್ ಸ್ಟಡೀಸ್ ಆನ್ ಡೆವಲಪಿಂಗ್ ಸೊಸೈಟೀಸ್ ಅಂತ, ಇದು ನ್ಯೂ ಡೆಲ್ಲಿಯಲ್ಲಿದೆ. ಇವರು ಆಲ್ಮೋಸ್ಟ್ ಆಲ್ ಒಂದು 20 ರಾಜ್ಯಗಳಲ್ಲಿ 179 ಜಿಲ್ಲೆಗಳಲ್ಲಿ 25,000 ಫ್ಯಾಮಿಲಿಗಳನ್ನು ಇಂಟರ್ವ್ಯೂ ಮಾಡಿದ್ದಾರೆ. ಯಾವಾಗ ಅಂತೇಳಿ ಮೇ 30ರಿಂದ ಜುಲೈ 16 ಒಳಗೆ. ಅದರ ಪ್ರಕಾರ ಏನು ಅಂತ ಹೇಳಿದರೆ ಆಲ್ಮೋಸ್ಟ್ 78% ಗ್ರಾಮೀಣ ಭಾರತೀಯರು, 68% 78% ಆಲ್ಮೋಸ್ಟ್ ಜಾಬ್ ಕಳ್ಕೊಂಡಿದ್ದಾರೆ, ಅಥವಾ 68% ಸಿವಿಯರ್ ಹಣಕಾಸಿನ ತೊಂದರೆ ಫೇಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಇನ್ನು ನಮ್ಮದೇ ಬೆಂಗಳೂರಲ್ಲಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಸರ್ವೆ, ಇದು ಒಂದು 12 ರಾಜ್ಯಗಳಲ್ಲಿ 4,000 ವರ್ಕರ್ಸನ್ನು ಸರ್ವೆ ಮಾಡಿದ್ದಾರೆ. ಇವರ ಸರ್ವೆ ಪ್ರಕಾರ ಪ್ರತಿ 10 ಜನರಲ್ಲಿ ಅರ್ಬನ್ ಏರಿಯಾದಲ್ಲಿ, ಅಂದರೆ ನಗರ ಪ್ರದೇಶದಲ್ಲಿ, ಪ್ರತಿ 10 ಜನರಲ್ಲಿ 8 ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ನಗರ ಪ್ರದೇಶದಲ್ಲಿ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ 10 ಜನರಲ್ಲಿ 6 ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, 84% ಸೆಲ್ಫ್ ಎಂಪ್ಲಾಯ್ಡ್, 76% ಸ್ಯಾಲರಿಡ್ ವರ್ಕರ್ಸ್ ಆ್ಯಂಡ್ 81% ಕ್ಯಾಶುವಲ್ ವರ್ಕರ್ಸ್ ಲಾಸ್ಟ್ ಜಾಬ್ಸ್ ಇನ್ ಅರ್ಬನ್ ಏರಿಯಾಸ್ ಅಂತ ಹೇಳ್ತದೆ. ಇನ್ ರೂರಲ್ ಏರಿಯಾಸ್ 60% ಕ್ಯಾಶುವಲ್ ವರ್ಕರ್ಸ್, 62% ಸ್ಯಾಲರಿಡ್ ವರ್ಕರ್ಸ್ ಆ್ಯಂಡ್ 47% ರೂರಲ್ ವರ್ಕರ್ಸ್ ಲಾಸ್ಟ್ ಜಾಬ್ಸ್. ಅಂದ್ರೆ ಸರ್ವೇ ಸಾಮಾನ್ಯ 50% ಮೇಲೆ ಉದ್ಯೋಗ ಕಳ್ಕೊಂಡು ನಷ್ಟ ಆಗಿದೆ. ಮಿಲಿಯನ್ ಲೆಕ್ಕದಲ್ಲಿ, ಎಲ್ಲಾ ವಲಯದಲ್ಲಿ ಕೂಡ ಕೋಟಿ ಲೆಕ್ಕದಲ್ಲಿ ಜಾಬ್ ನಷ್ಟ ಆಗಿದೆ. ಮತ್ತೆ ಜಾಬ್ ನಷ್ಟ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಆದಾಯ ನಷ್ಟ ಆಗಿದೆ. ಸ್ವಾಭಾವಿಕವಾಗಿ ಅಷ್ಟು ವ್ಯವಹಾರ, ದೊಡ್ಡ ಮಟ್ಟಿನ ಅವರ ಆದಾಯದಲ್ಲಿ ಕುಸಿತ. ಅಂದ್ರೆ ಅದು ಆಕ್ಚುಲಿ ಲೇಟೆಸ್ಟ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಇದೆ. ಅದೇನು ಮಾಡ್ತದೆ ಅಂತ ಹೇಳಿದ್ರೆ ಪ್ರತಿ ದೇಶದಲ್ಲಿರುವ ಬಡತನವನ್ನು ಲೆಕ್ಕ ಹಾಕ್ತದೆ. ಅವರ ಇತ್ತೀಚಿನ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ 107 ದೇಶಗಳಲ್ಲಿ ಅವರು ಬಡತನವನ್ನು ಲೆಕ್ಕ ಮಾಡಿದ್ದಾರೆ. ಆ 107 ದೇಶಗಳಲ್ಲಿ 1ನೇ ಸ್ಥಾನ ಬಂದರೆ ಅಲ್ಲಿ ಬಡತನ ಏನಿಲ್ಲ ಅಂತ ಲೆಕ್ಕ. ಮೇಲೆ ಮೇಲೆ ಹೋದಾಗೆ ಬಡತನ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ, 2, 3, 10, 40, 50 ಅಂತ ಹೇಳಿದ್ರೆ. ನಮ್ಮ ಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ 94ನೇ ಸ್ಥಾನದಲ್ಲಿದೆ. ಸೊ ಯು ಕ್ಯಾನ್ ಇಮ್ಯಾಜಿನ್, ಇದು ಕೊರೋನಾ ನಂತರ ಅದು ದ ಇಂಟೆನ್ಸಿಟಿ, ಜಾಬ್ ಕಳ್ಕೊಂಡು ಬಡತನ ಎಷ್ಟು ಹೆಚ್ಚಾಗಿದೆ ನಮ್ಮಲ್ಲಿ ಅಂತ. ಎಷ್ಟು ಹೆಚ್ಚಾಗಿದೆ ಅಂತ ಆ ರಿಪೋರ್ಟ್ ಪ್ರಕಾರ ನಮ್ಮದೇ ಪಕ್ಕ ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ಅವರು ನಮ್ಮಿಂದ ತುಂಬಾ ಮುಂದೆ ಇದ್ದಾರೆ. ಪಾಕಿಸ್ತಾನ ಅಂತೂ ಒಂದು 74ನೇ ಸ್ಥಾನದಲ್ಲಿದೆ, ನಾವು 94ರಲ್ಲಿದ್ದೇವೆ. ಬಾಂಗ್ಲಾದೇಶ, ಶ್ರೀಲಂಕಾ ಅದರಿಂದಲೂ ಕೆಳಗಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇದು ನೀವು ಗ್ಲೋಬಲ್. ಮತ್ತೆ ಅದೇ ಏನು ಬಾಂಗ್ಲಾದ GDP ಕೂಡ ನಮಗಿಂತ ಹತ್ತಿರ ಸ್ವಲ್ಪ ಮೇಲೆ ಹೋಗಿದೆ ಅಂತ ಸುದ್ದಿ ಇದೆ. GDP ಬಿಡಿ, ಆಕ್ಚುಲಿ ಏನು ಅಂತ ಹೇಳಿದ್ರೆ ಪರ್ ಕ್ಯಾಪಿಟಲ್ GDP ಇನ್ಕಮ್ ಎಲ್ಲ ದೇಶ ಸಣ್ಣದು, ಪಾಪ್ಯುಲೇಷನ್ ಕಡಿಮೆ ಆದ ಕೂಡಲೇ ಲೆಕ್ಕಾಚಾರ ಹಂಚಿಕೊಳ್ಳೋ ಜನ ಕಡಿಮೆ ಇರ್ತಾರೆ, ಆಗ ಜಾಸ್ತಿ ಅನ್ನಿಸ್ತದೆ. ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇದೆ. ಬಟ್ ಈ ಇಂಡೆಕ್ಸ್ ಮಾತ್ರ ಹೇಳ್ತಾ ಇರೋದು ಸ್ವಲ್ಪ ನಿಜಕ್ಕೆ ಹತ್ತಿರ. ಇದು ಪರದೇಶಿ ಇಂಡೆಕ್ಸ್. ಅದರಿಂದ ನಾವು ಎಷ್ಟೋ ಸಾರಿ ಏನ್ ಮಾಡ್ತೇವೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಏಜೆನ್ಸಿ ನಮಗೆ ಪರ ಕೊಟ್ರೆ ಭಯಂಕರ ಖುಷಿ ಪಡ್ತೇವೆ. ನಮ್ಮನ್ನು ಟೀಕೆ ಮಾಡಿದಗಳ ಅವರ ಮೆಥಡ್ ಸರಿ ಇಲ್ಲ, ಅವರು ಕೆಟ್ಟದಾಗಿ ಬಿಂಬಿಸ್ತಾರೆ ಅಂತ ಹೇಳ್ತೇವೆ. ಅದಕ್ಕೆ ನಮ್ಮದೇ ದೇಶದ ಅಗ್ರಿಕಲ್ಚರ್ ಸರ್ವೆ ಒಂದಿದೆ, ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದ್ದು. ಆ ಸರ್ವೆ ಪ್ರಕಾರ ನಮ್ಮಲ್ಲಿ ಏನೇನು ಊಟಕ್ಕಿಲ್ಲ ಅಂತ ಹೇಳುವವರ ಸಂಖ್ಯೆ ಕಡಿಮೆ ಆಗಿದೆ ಇವತ್ತು. 1% ಹತ್ತಿರ ಇದೆ. ಬಡತನ ಅಂದ್ರೆ ಒಂದು ಹೊತ್ತಿನ ಊಟನೂ ಇಲ್ಲ ಅಂತ ಹೇಳುವವರು ಸಿಗುದು ಕಷ್ಟ. ಆದರೆ ಊಟ ಯಾಕೆ ಮಾಡ್ತೇವೆ ಅಂತ ಹೇಳೋದು ಪೌಷ್ಟಿಕಾಂಶ ಬೇಕಲ್ಲ, ಅದರ ಕೊರತೆ ಅನುಭವಿಸೋರು ಹತ್ತಿರ 33% ನಮ್ಮಲ್ಲಿ. ಪೌಷ್ಟಿಕಾಂಶವುಳ್ಳ ಆಹಾರದ ಕೊರತೆ ಅನುಭವಿಸುವವರು 33% ಇದ್ದಾರೆ. ಮತ್ತೆ ಆರೋಗ್ಯವಂತ ಆಹಾರ ಅಂದ್ರೆ ಹೆಲ್ದಿ ಫುಡ್, ಅದರ ಕೊರತೆ ಅನುಭವಿಸೋರ 70%ಗಿಂತ ಮೇಲಿದ್ದಾರೆ, ಹತ್ತಿರ 77% ಇದೆ. ಅಂದ್ರೆ ಇದು ಮೇನ್ಲಿ ಬಿಕಾಸ್ ಆಫ್ ಏನಾಗ್ತಾ ಇದೆ, ಉದ್ಯೋಗ ಹೋದ್ರೆ ಏನಾಗ್ತದೆ. ಇದು ಈಗ ನೀವು ಹೇಳಿರುವಂತ ಏನು ಆ ಗ್ಲೋಬಲ್ ಕೆಲವು ಸರ್ವೆಗಳ ಮಾಹಿತಿ ಅಥವಾ ವರದಿಗಳ ಪ್ರಕಾರ ನೋಡದಿದ್ದರೆ ಏನು ನಿರುದ್ಯೋಗ ಅವರು ಕೊಟ್ಟಿರುವಂಥ ಲೆಕ್ಕಾಚಾರಗಳು ಬಹುಶಃ ಮುಂದೆ ಅಥವಾ ಭವಿಷ್ಯತ್ತಿನಲ್ಲಿ ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಕಾಡಲಿಕ್ಕೆ ಕಾರಣ ಆಗ್ಬೋದು. ಮತ್ತು ಏನು ಬಡವರ ಪ್ರಮಾಣ ಕೂಡ ಬಡತನದ ಪ್ರಮಾಣ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ಬೋದು ಅಂತ ಅಲ್ಲ. ಅದೊಂದು ತುಂಬಾ ಅಂದ್ರೆ ನಾನು ಅದಕ್ಕೆ ಯಾಕೆ ನಮ್ಮ ಮಾಧ್ಯಮ ಪೊಲಿಟಿಕ್ಸ್ಗಳು ಎಲ್ಲಿ ಕೂಡ ಇದನ್ನು ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಇದು ಎಷ್ಟು ಗ್ರಾವಿಟಿ ಇದೆ. ಇದನ್ನು ಚರ್ಚೆ ಮಾಡಿದ್ರೆ ಎಲ್ರು ಗೊತ್ತಾಗ್ತದೆ, ಎದ್ದು ನಿಲ್ತಾರೆ, ನಾಳೆ ಉದ್ಯೋಗ ಕೊಡಿ ಅಂತ ಕೇಳ್ತಾರೆ. ನೋಡಿ, ಬಿಹಾರದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರು, ಅಂದ್ರೆ ನಾನ್ ಎಕನಾಮಿಕ್ ಇಶ್ಯೂಸ್ ಮೂಲಕ. ಮುಸ್ಲಿಮರು, ಪಾಕಿಸ್ತಾನ, ಜಾತಿ, ಧರ್ಮ 25 ಬಂತು. ಬಟ್ ಕಡೆಗೂ ಅದು ಉದ್ಯೋಗಕ್ಕೆ ಹೋಯ್ತದು. ಅಂದರೆ ಒತ್ತಡ ಎಷ್ಟಿದೆ ಈಗ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಪೀರಿಯಡ್ ವೆರಿ ಇಂಪಾರ್ಟೆಂಟ್ ರೋಲ್.
ಇನ್ ದ ಬಿಹಾರ್ ಎಲೆಕ್ಷನ್. ಸೊ ಇಟ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ನೀವು ಹೇಳಿದಾಗ ಮುಂದಿನ ಮುಂದಿನ ವರ್ಷ ಏನು ಚುನಾವಣೆಗಳು ಬರುತ್ತೆ, ತಮಿಳುನಾಡಲ್ಲಿ ಬರುತ್ತೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಬಹುಶಃ ಇನ್ನಷ್ಟು ತೀವ್ರ ಸ್ವರೂಪದಲ್ಲಿ ಉದ್ಯೋಗವನ್ನೇ ಆಗ್ರಹಿಸಿ ಏನು ಚುನಾವಣೆಗಳು ನಡೆಯುವಂಥ ಸಂದರ್ಭಗಳು ಬರುತ್ತೆ. ಖಂಡಿತ ಅದೇ ನಾನು ಹೇಳ್ತಾರೆ ಬರ್ಬೇಕದು. ಎಕನಾಮಿಕ್ ಇಶ್ಯೂ ಶುಡ್ ಬಿ ಅಂದ್ರೆ ಇಡೀ ಫೋರ್ ಫ್ರಂಟ್ ಅಲ್ಲಿ ಇರಬೇಕು ಪೊಲಿಟಿಕಲ್ ಡಿಬೇಟ್ ಅಲ್ಲಿ. ನಾವು ಮಂದಿರ ಕಟ್ತೇವೆ, ನಾವು ಮಸೀದಿ ಕಟ್ತೇವೆ, ಅದೆಲ್ಲ ನಮಗೆ ಬೇಕಾದ್ದು. ಊಟ ಕೊಡ್ತೀರಾ, ಶಿಕ್ಷಣ ಕೊಡ್ತೀರಾ, ಆರೋಗ್ಯ ಕೊಡ್ತೀರಾ, ದಟ್ ಶುಡ್ ಬಿ ಡಿಬೇಟೆಡ್. ಉದ್ಯೋಗ ಕೊಡ್ತೀರಾ. ಈಗ 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 ಓಕೆ, ಬಹುಮುಖ್ಯವಾದಂಥ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಓಕೆ ನಾವು ಈ ಸರ್ವೆಗಳೆಲ್ಲ ಅನಾಲಿಸ್ ಮಾಡಿದೆವು ಕೂಡ, ಈ ಯಾಕೆ ನಿರುದ್ಯೋಗ ಅಂತ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಯಾಕೆ ಕಾಡುತ್ತೆ? ಈಗ ಆಯಿತು ಕೊರೋನಾ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಏನೋ ಉದ್ಯೋಗಗಳು ಕಳ್ಕೊಂಡದ್ದು ಸರಿ, ಬಟ್ ಓವರಾಲ್ ಆಗಿ ನಾವು ನೋಡಿದರೆ ಯಾಕೆ ನಿರುದ್ಯೋಗ ಅದು ನಿರಂತರವಾಗಿ ಕಾಡುತ್ತಾನೆ ಉಂಟು ಅಂತ? ಅಲ್ಲಿ ಆ್ಯಕ್ಚುಲಿ ನೇರವಾದ ಕಾರಣ ಇದೆ ಮತ್ತು ಇಂಡೈರೆಕ್ಟ್. ನಿಮಗೆ ಅದು ನೇರ ಕಾಣೋದಿಲ್ಲ ಮೇಲ್ನೋಟಕ್ಕೆ, ಬಟ್ ದೇ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಎರಡು ಬಗೆಯ ಕಾರಣ ಇದೆ. ನೇರ ಕಾರಣ ಅಂಥದ್ದೇನು ಅಂತ ಹೇಳಿದ್ರೆ, ನಮ್ಮ ಅಭಿವೃದ್ಧಿಯ ಗುರಿ ಇದೆ ಅಲ್ವಾ, ಅದು ಉದ್ಯೋಗ ಸೃಷ್ಟಿ ಅಲ್ಲ. ಅಭಿವೃದ್ಧಿಯ ಗುರಿ ಉದ್ಯೋಗದ ಸೃಷ್ಟಿಯ ಅಲ್ಲ. ಅದರ ಇಡೀ ಅಭಿವೃದ್ಧಿಯ ಗುರಿಯೇ ಸರಕು ಸೇವೆಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡೋದು. ಮತ್ತೆ ನಾವು ವೆಲ್ಫೇರ್ ಸ್ಟೇಟ್ ಅಂತ ಹೇಳಿಕೊಳ್ಳೋದು ಅದೊಂದು ಸ್ಲೋಗನ್, ಅದು ವೆಲ್ಫೇರ್ ಅಂತ ಹೇಳೋದು. ಸೊ ಅದನ್ನು ನಾನು ನಿಮಗೆ ಸರಳವಾದ ಒಂದು ಉದಾಹರಣೆ ಕೊಡ್ಬೋದು. ಈಗ ನೀವು ಎಣ್ಣೆ ತೆಗೆಯುವಾಗ ಹಿಂಡಿ ಬರ್ತದೆ, ಹಾಗೆ ನೀವು ಹಿಂಡಿಗಾಗಿ ಎಣ್ಣೆ ತೆಗೆಯುವುದಿಲ್ಲ ಅಲ್ವಾ. ಎಣ್ಣೆ ತೆಗೆಯುವಾಗ ಹಿಂಡಿ ಬರೋದು ನಿಮಗೆ ಬೇಸರ ಇಲ್ಲ ಅಲ್ವಾ. ಅದೇ ರೀತಿ ನಮ್ಮ ಇಡೀ ಡೆವಲಪ್ಮೆಂಟ್ ಓರಿಯೆಂಟೇಷನ್ ಏನು ಅಂತ ಹೇಳಿದ್ರೆ GDP, ಸರಕು ಸೇವೆಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡೋದು. ಸೊ ಅದು ಜಾಸ್ತಿ ಆದರೆ ನಮಗೆ ನೆಮ್ಮದಿ, ನಮಗೆ ಖುಷಿ. ಮೊನ್ನೆ ಕೂಡ ನಾವು ಏನು ಈಗ ಕೊರೋನಾ ನಂತರ, ಕೊರೋನಾ ಹಿಂದೆ ಎಲ್ಲ ನಾವು ಏನು ಮಾತಾಡ್ತಾ ಇದ್ದದ್ದು ಅಂತ ಹೇಳಿದ್ರೆ, GDP ಮೇಲೆ ಹೋಯ್ತಾ ಕೆಳಗೆ ಹೋಯ್ತಾ ಅಂತ ಹೇಳಿ. ಸೊ GDP ಇನ್ಕ್ರೀಸ್ ಆದ ಕೂಡಲೇ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗಬೇಕು ಅಂತ ಇಲ್ಲ. ಸೊ ದೇರ್ ಆರ್ ಕೇಸಸ್, ಅಂದ್ರೆ ನಮ್ಮ ದೇಶದಲ್ಲಿ GDP ಕಡಿಮೆ ಇದ್ದಾಗ ಜಾಸ್ತಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದ ಉದಾಹರಣೆ ಇದೆ. GDP ಜಾಸ್ತಿ ಆದಾಗ ಎಂಪ್ಲಾಯ್ಮೆಂಟ್ ಕಡಿಮೆ ಆದ್ದು ಕೂಡ ಇದೆ. ರಘುರಾಮ್ ರಾಜನ್ ಅದನ್ನೇ ಹೇಳಿದಲ್ಲ, ನಮ್ಮ GDP ಜಾಸ್ತಿ ಆಗಿದೆ ಬಟ್ ಜಾಬ್ ಕ್ರಿಯೇಟ್ ಆಗಲಿಲ್ಲ, ಜಾಬ್ಲೆಸ್ ಗ್ರೋತ್ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ದೊಡ್ಡ ಮಟ್ಟಿಗೆ ಮೆಷಿನ್ ನೀವು ಎಂಗೇಜ್ ಮಾಡಿದರೆ ಮೆಷಿನರಿ ಮೂಲಕ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, GDP ಜಾಸ್ತಿ ಆಗ್ತದೆ, ಬಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದಿಲ್ಲ. ನೀವು ಇಂಡಸ್ಟ್ರಿ ಕೆಲಸ ಬೇಡ, ನಿಮಗೆ ಕ್ಲಾಸಿಕ್ ಉದಾಹರಣೆ ಕೊಡ್ತೇನೆ ನಾನು ಹಂಪಿಯಲ್ಲಿ ಇರುವಾಗ ರಾಯಚೂರು, ನಮ್ದು ಬಳ್ಳಾರಿ, ರಾಯಚೂರಲ್ಲಿ ನಮ್ಮೆಲ್ಲರೂ ನಮ್ಮ ತಲೆಯಲ್ಲೇನು ಇದು ಏನು ದೊಡ್ಡ ಏನು ಡ್ರೈಲ್ಯಾಂಡ್ ಅಂತ. ರಾಯಚೂರು ಡ್ರೈಲ್ಯಾಂಡ್ ಅಲ್ಲ, ರಾಯಚೂರಲ್ಲಿ ತುಂಬಾ ಜಿಲ್ಲೆಗಳಿಗೆ ಈ ತುಂಗಭದ್ರಾ ಡ್ಯಾಮ್ ಇಂದ ನೀರಾವರಿ, ಗಂಗಾವತಿಯನ್ನು ನಮ್ಮ ಏನು ಅಂತ ಹೇಳಿದ್ರೆ ಭತ್ತದ ಇದು ಕಣಜ ಅಂತ ಹೇಳ್ತಾರೆ ಕರ್ನಾಟಕ. ಸೊ ಗಂಗಾವತಿಯಿಂದ ಹಿಡಿದು ಸಿಂಧನೂರಿಂದ ಹಿಡಿದು ಹಲವು ತಾಲೂಕುಗಳಲ್ಲಿ ಎಕರೆಗಟ್ಟಲೆ ಭತ್ತದ ಗದ್ದೆ ಹೊಲ ಇದೆ. ಅಲ್ಲಿ ಹೇಗೆ ಕೃಷಿ ಮಾಡ್ತಾರೆ ಅಂತ ನಮ್ಮ ಕರಾವಳಿ ಭಾಗಕ್ಕೆ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಇವತ್ತು ಅಕ್ಕಿಗಳು ಬರುವಂತದ್ದು ಗಂಗಾವತಿ. ಅಲ್ಲಿ ಹೇಗೆ ಕೃಷಿ ಮಾಡ್ತಾರೆ ಅಂತ ಹೇಳಿದ್ರೆ, ನಾನೆಲ್ಲೊಂಥರ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಒಂದು ಏನೋ ಮಾಡ್ತಾರಲ್ಲ, ವರ್ಷಕ್ಕೊಂದು ದೊಡ್ಡ ಮೇಳ, ಕೃಷಿ ಮೇಳಕ್ಕೆ ಹೋಗಿ ನೋಡಿದರೆ ಎಂತ ಮೆಷಿನರಿ ಬರ್ತವೆ ಅಂತ ಹೇಳಿದ್ರೆ, ಬೀಜ ಹಾಕಿ ನಾಟಿ ಮಾಡಿ ಫಸಲು ತೆಗಿಯುವವರೆಗೆ, ಪುನಃ ಭತ್ತ ತೆಗಿಯುವವರೆಗೆ ಮೆಷಿನೇ. ಅಲ್ಲಿ ನಿಮಗೆ ಏನಿಲ್ಲ ಅಂದ್ರೆ ಅಲ್ಲಿ ಅದೇ ನಡೀತಿರೋದು. ಅದರಿಂದ ಅಲ್ಲಿ ನೋಡಿ, ಅಷ್ಟೆಲ್ಲ ನೀರಾವರಿ ಇದ್ದು, ಅಷ್ಟೆಲ್ಲ ಸರ್ಕಾರ ಸವಲತ್ತು ಕೊಟ್ಟರು, ಅತಿ ಹೆಚ್ಚು ಜನ ವಲಸೆ ಹೋಗುದು ಅಲ್ಲಿಂದ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಬೆಂಗಳೂರಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು GDP ಇನ್ಕ್ರೀಸ್ ಆದ ಕೂಡಲೇ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಡೀ ಓರಿಯೆಂಟೇಷನ್ GDP ಜಾಸ್ತಿ ಮಾಡೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್. ಎರಡನೇದು ನಾನು ನಿಮಗೆ ಹೇಳ್ತೇನೆ, ಮತ್ತೊಂದು ದೊಡ್ಡ ಕಾರಣ ಏನು ಅಂತ ಹೇಳಿದ್ರೆ, ನಾವು GDP ಜಾಸ್ತಿ ಮಾಡ್ಲಿಕ್ಕೋಸ್ಕರ ಕೃಷಿಗೆ, ಕೈಗಾರಿಕೆಗೆ, ಸೇವಾ ವಲಯಕ್ಕೆ ಎಲ್ಲಕ್ಕೆ ಸರ್ಕಾರ ದೊಡ್ಡ ಮಟ್ಟಿನ ಸವಲತ್ತು ಕೊಡ್ತಾ ಇದೆ. ಅದೇ ಗಂಗಾವತಿ ಅಥವಾ ರಾಯಚೂರು ಕಥೆಯಲ್ಲಿ TB ಡ್ಯಾಮ್ ಕಟ್ಟಲಿಕ್ಕೆ ಸಾವಿರಾರು ಕೋಟಿ ಇನ್ವೆಸ್ಟ್ ಆಗಿದೆ. ನಿಮ್ದು ಎಲ್ಲ ಟ್ಯಾಕ್ಸ್ ಅದರಲ್ಲಿ ಇದೆ, ಬಡವ್ರದ್ದೆಲ್ಲ. ಸೊ ಆ ಟ್ಯಾಕ್ಸ್ ಇನ್ವೆಸ್ಟ್ ಆದ್ರಲ್ಲಿ ನೀರಾವರಿ ಆಯಿತು, ಅದನ್ನು ಭಾರಿ ಕಡಿಮೆ ದರಕ್ಕೆ ರೈತರಿಗೆ ಕೊಟ್ಟರು. ಅದಕ್ಕೆ ಕೂಡ ಆ ಸವಲತ್ತು ಕೊಡುವ ಹೊತ್ತಿಗೆ ಈಗ ಕೃಷಿಯ ಅಭಿವೃದ್ಧಿಗೆ ಸರ್ಕಾರ ನೀರಾವರಿ ಕೊಡ್ತಾ ಇದೆ, ಡ್ಯಾಮ್ ಕಟ್ಟಿ. ಅದ್ರ ಜೊತೆಗೆ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತದೆ, ಸಾಲ ಕಟ್ಟ ಇದ್ರೆ ಸಾಲ ಮನ್ನಾ ಮಾಡ್ತದೆ, ಸಬ್ಸಿಡಿ ಕೊಡ್ತದೆ. ಅದಿದು ಟ್ರ್ಯಾಕ್ಟರ್ ಟಿಲ್ಲರ್ ಪರ್ಚೇಸ್ ಮಾಡ್ಲಿಕ್ಕೆ. ಸೊ ಅದೇ ರೀತಿ ಇಂಡಸ್ಟ್ರಿಗೂ ಸಾಕಷ್ಟು ಸವಲತ್ತು ಕೊಡ್ತಾ ಇದೆ. ಇದೇ ರೀತಿ ಪ್ರಕೃತಿ ಅಂದ್ರೆ ನ್ಯಾಚುರಲ್ ರಿಸೋರ್ಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು. ಬಟ್ ಇದನ್ನೆಲ್ಲ ಕೊಡ್ತಾ ಇರೋದು ಉದ್ಯೋಗ ಸೃಷ್ಟಿ ಮೇಲೆ ಅಲ್ಲ.
ಇದನ್ನೆಲ್ಲ ಕೊಡ್ತಾ ಇರೋದು ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ ಅದರ ಮೇಲೆ ಸರ್ಕಾರ ಈ ಸವಲತ್ತುಗಳನ್ನು ಕೊಡ್ತಾ ಇರೋದು. ಸರ್ಕಾರ ಸವಲತ್ತು ಕೊಡ್ತಾ ಇರೋದು ಯಾವುದು? ನಾವು ನೀವು ಕಟ್ಟಿದ ತೆರಿಗೆಯಲ್ಲಿ, ಅಥವಾ ಸಾಲ ಮಾಡಿ ಕೊಟ್ಟರು, ಸಾಲ ಮಾಡಿ ಕೊಡೋದಿಲ್ಲ, ಕೊಟ್ಟರು ಅದು ತೆರಿಗೆನೇ, ಇಂಡೈರೆಕ್ಟ್ ಟ್ಯಾಕ್ಸ್ ನಮ್ಮ ಮೇಲೆ. ಸೊ ಇದನ್ನೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮೇಲೆ ಕೊಡೋದ್ರಿಂದ, ಈಗ ಒಬ್ಬನಿಗೆ 10 ಎಕರೆ ಭೂಮಿ ಇದ್ದರೆ ಒಂದಿಷ್ಟು ಸವಲತ್ತು, 100 ಎಕ್ಕಿದ್ರೆ ಜಾಸ್ತಿ ಸವಲತ್ತು, 1000 ಎಕ್ಕಿದ್ರೆ ಮತ್ತೂ ಜಾಸ್ತಿ, ಏನೇನು ಭೂಮಿ ಇಲ್ಲ ಅಂದರೆ ಏನೂ ಸವಲತ್ತು ಇಲ್ಲ. ಅದೇ ರೀತಿ ಇಂಡಸ್ಟ್ರಿಯಲ್ಲಿ ಕೂಡ ಮೈಕ್ರೋ, ಸ್ಮಾಲ್, ಮೈಕ್ರೋ, ಮೀಡಿಯಂ ಮತ್ತು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂತಿದೆ. ಆ ಕ್ಲಾಸಿಫಿಕೇಶನ್ ಕೂಡ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತೇಳಿ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗೆ ಸರ್ಕಾರಿ ಸವಲತ್ತು ಜಾಸ್ತಿ ಆಗಿದೆ, ಕಡಿಮೆ ಆದಾಗೆ ಸರ್ಕಾರಿ ಸವಲತ್ತು ಕಡಿಮೆ. ಸೊ ಹೀಗಾಗಿ ಒಂದು ವೇಳೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಕ್ರೈಟೀರಿಯಾ ಆಗ್ತಿದ್ರೆ ಕಂಡೀಷನ್ನೇ ಬೇರೆ ಇತ್ತು. ಸೊ ಇದೆಲ್ಲ ಡೈರೆಕ್ಟ್ ರೀಸನ್ಸ್. ಇಂಡೈರೆಕ್ಟ್ ರೀಸನ್ಸ್ ಹೇಗಿದೆ ಅಂತ ಹೇಳಿದ್ರೆ, ನೀವು ಆಲೋಚನೆ ಮಾಡಿ, ನಮ್ಮ ಆರ್ಥಿಕ ನೀತಿ ಮಾಡೋರು ಯಾರು? ಉದ್ಯೋಗ ಆರ್ಥಿಕ ನೀತಿ ಮೇಲೆ ನಿಂತಿದೆ. ಶಿಕ್ಷಣ ನೀತಿ ಮಾಡೋರು ಯಾರು? ಆರೋಗ್ಯ ನೀತಿ ಮಾಡೋರು ಯಾರು? ಕಾರ್ಮಿಕ ನೀತಿ ಮಾಡೋರು ಯಾರು? ಇವ್ರು ಯಾರು ಕಾರ್ಮಿಕರ? ಇವ್ರು ಯಾರು ನಿರುದ್ಯೋಗಿಗಳ? ನಮ್ಮನ್ನು ಅಂದ್ರೆ ನೀವು ಹೇಳ್ತಾ ಇರೋದು ನಮ್ಮನ್ನು ಪ್ರತಿನಿಧಿಸುವಂತ ಏನು ಪ್ರತಿನಿಧಿಗಳು, ಅದು ಶಾಸನ ಸಭೆಗಳಲ್ಲಿ ಹೌದು, MLA ಅವರು ಯಾರು ಅಂತ, ಅವರು ಉದ್ಯೋಗಿಗಳ, ಕಾರ್ಮಿಕರ, ಕೃಷಿಕರ? ಅವ್ರಿಗೆ ನಿರುದ್ಯೋಗ ಸಮಸ್ಯೆ ಎಲ್ಲಿ ಗೊತ್ತಿದೆ ಸ್ವಾಮಿ? ಅವರೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಇವತ್ತೊಬ್ಬ MLA MP ಆಗ್ಬೇಕಾದ್ರೆ ಕೆಲವು ಕೋಟಿ, ಇದು ನಾನು ಹೇಳೋದಲ್ಲ, ನೀವು ವೆಬ್ಸೈಟಲ್ಲಿ ಹೋಗಿದ್ರೆ ಡಾಟಾ ಇದೆ. ಸೊ ಇಷ್ಟು ಕೋಟಿ ಖರ್ಚು ಮಾಡಿ MLA MP ಆಗ್ತವೆ. ಈ ರೀತಿ ಊಟಕ್ಕೆ ಓಟ್ ಹಾಕುವವರು, ಊಟಕ್ಕಿಲ್ಲದವರು, ನಿರುದ್ಯೋಗಿಗಳು. ಬಟ್ ಯಾರಿಗೆ ಓಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೋಟ್ಯಾಧೀಶರಿಗೆ ಓಟ್ ಹಾಕ್ತಾ ಇದ್ದಾರೆ. ಸೊ ಅವರ ಪ್ರಯಾರಿಟಿ ಏನು? ಈ ಓಟ್ ಹಾಕುವವರ ಪ್ರಯಾರಿಟಿ ಏನು? ಅವರಿಗೆ ಮೆಡಿಕಲ್ ಕಾಲೇಜ್ ಇರ್ತದೆ, ಇಂಜಿನಿಯರ್ ಕಾಲೇಜ್ ಇರ್ತದೆ, ಟ್ರಾನ್ಸ್ಪೋರ್ಟೇಷನ್ ಬಿಸಿನೆಸ್ ಇರ್ತದೆ, ಏನೆಲ್ಲ ಇರ್ತದೆ, ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನಡೆಸ್ತಾ ಇರ್ತಾರೆ ಅವರು, ಅವರಿಗೆ ಅದೇ ಪ್ರಯಾರಿಟಿ, ಅದು ಅವರ ಪ್ರಯಾರಿಟಿ. ಆ ಒಂದು ಕಂಪನಿ ಇದ್ರೆ ಅದನ್ನ 2 ಮಾಡುವಂತದ್ದು, ಹಾಗೆ ಅವರಿಗೆ ಒಂದು ಮೆಡಿಕಲ್ ಕಾಲೇಜ್ ಇದ್ರೆ 2 ಮಾಡುದು. ಸೊ ಹೀಗಿರುವಾಗ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಅವರ ಪ್ರಯಾರಿಟಿ ಅಲ್ಲ ಅದು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ 60 ವರ್ಷಕ್ಕಿಂತ ಕೆಳಗಿನವರ ಸಂಖ್ಯೆ -90 ಇದೆ. 60 ವರ್ಷಕ್ಕಿಂತ ಮೇಲಿನವರ ಸಂಖ್ಯೆ -10% ಕಡಿಮೆ ಇದೆ. ಅಂದರೆ ಇವರೆಲ್ಲ ಮೇಜರ್ ಮತದಾರರು, ಯಂಗ್ಸ್ಟರ್ಸ್. ಅಂದರೆ ನಮ್ಮಲ್ಲಿ ಯಂಗ್ಸ್ಟರ್ಸ್ ಸಂಖ್ಯೆ ಜಾಸ್ತಿ ಇದೆ. ಬಟ್ ಯಾರಿಗೂ ಇದು ಅರ್ಥನೇ ಆಗ್ತಾ ಇಲ್ಲಲ್ಲ, ನಾವು ಎಂಥವ್ರಿಗೆ ಓಟ್ ಆಗ್ತಾ ಇದ್ದೇವೆ, ಏನು ಆಗ್ತಾ ಇದೆ ನಮ್ಮ ಬದುಕು ಅಂತೇಳಿ. ಅದಾಯ್ತಲ್ಲ. ಮತ್ತು ಮಾಧ್ಯಮ, ನಾವು ಆಗ ಮಾತಾಡಿದ್ದೆವು, ಸಿನಿಮಾ ತಗೊಳ್ಳಿ, ಸೀರಿಯಲ್ ತಗೊಳ್ಳಿ, ಪೇಪರ್ ತಗೊಳ್ಳಿ, ಚಾನಲ್ ತಗೊಳ್ಳಿ, ಎಲ್ಲಿಯಾದ್ರೂ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿರುದ್ಯೋಗದ ಬಗ್ಗೆ ಚರ್ಚೆನೇ ಇಲ್ಲ, ಆಗೋದಿಲ್ಲ. ಮತ್ತೆ ಅದೇನು ಟಿವಿ ಮೀಡಿಯಾಗಳಿಗೆ ಅಂತ ಅದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ವಿಷಯನೇ ಅಲ್ಲ ಅದು. ಅದು ಒಂದು TRP ಜಾಸ್ತಿ ಮಾಡುವಂತ ವಿಷಯ ಕೂಡ ಅಲ್ಲ. ಆಗ್ಲೇ ಆರಂಭದಲ್ಲಿ ಹೇಳಿದಾಗೆ ಸಪ್ಪೆ ವಿಷಯ ಅದು. ತೀರಾ ಗಂಭೀರವಾದ ವಿಚಾರ. ಹೌದು. ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಒಂದು ನೋಡಿ, ಯಾರು ಕಾರ್ಪೊರೇಟ್ ಓನರ್ಸ್, ಸಾರಿ ಟಿವಿ ಈ ಮಾಧ್ಯಮ ಓನರ್ಸ್ ಮೆಜಾರಿಟಿ ಎಲ್ಲ ಬಿಸ್ನೆಸ್ ಕಾರ್ಪೊರೇಟ್. ನಿಜವಾಗಿ ಅವತ್ತಿನಿಂದ ನಮ್ಮಲ್ಲಿ ಏನು ಮೀಡಿಯಾ ರಿಫಾರ್ಮ್ ಬಗ್ಗೆ ಮಾತಾಡುವಾಗ, ಯಾರು ಮೀಡಿಯಾ ನಡೆಸಬೇಕು ಅಂತ ಹೇಳಿದ್ರೆ ಅವ್ರು ಮೀಡಿಯಾ ಬಿಟ್ರೆ ಬೇರೆ ಬಿಸ್ನೆಸ್ ಇರಬಾರ್ದು ಅಂತ. ಬಟ್ ಇವತ್ತು ಎಲ್ಲ ಕಾರ್ಪೊರೇಟ್ ಧರ್ಮ ಅಂತ, ಪತ್ರಿಕಾ ಧರ್ಮ ಅಂತ, ಅದೆಲ್ಲ ಈಗ ಉದ್ಯಮ ಆಗಿದೆ. ಎಲ್ಲರೂ ಉದ್ಯಮ ಆಗಿದೆ. ಮತ್ತೆ ಎಷ್ಟು ತುಂಬಾ ಜನ ಮಾಧ್ಯಮಗಳು ಅವ್ರದೇ ಸ್ವಂತ ಬಿಸ್ನೆಸ್ ಎಲ್ಲ ಇದ್ರು, ಅವರು ತುಂಬಾ ಕಂಪನಿಗಳಲ್ಲಿ ಶೇರ್ ಹೋಲ್ಡಿಂಗ್ ಇದೆ ಅವರಿಗೆ. ಹೌದೌದು. ಅಂತಿಮವಾಗಿ ಅವರ ಕಂಪನಿಗಳ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಒಂದು ಮಾಧ್ಯಮ ಬೇಕು ಅವರಿಗೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಯಾವಾಗ ನಿರುದ್ಯೋಗ ಬಗ್ಗೆ ಮಾತಾಡಿದ್ ನಾನು ಕೇಳಿಲ್ಲ. ನಿರುದ್ಯೋಗ ಬಗ್ಗೆ ಮಾತಾಡುದಿಲ್ಲ. ನೀವು ಹೇಳಿದಾಗೆ ನಿರುದ್ಯೋಗ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಅದು ಸರ್ಕಾರಕ್ಕೆ ಒಂದಷ್ಟು ಎಂಬರೇಸ್, ಮುಜುಗರ ಆಗುವಂತ ಸನ್ನಿವೇಶ ಆಗುತ್ತೆ. ಸರ್ಕಾರಕ್ಕೆ ಮುಜುಗರ ಮಾಡುವಂತ ಯಾವ ಏನು ಉದ್ದೇಶ ಅವರಿಗಿಲ್ಲ. ಅವರು ಮಾತಾಡೋದು ಲೇಬರ್ ಪ್ರಾಬ್ಲಮ್ ಬಗ್ಗೆ. ನಾವು ಲೇಬರ್ ನೋಡಿದೇವಲ್ಲ, ಎಂತ ಲೇಬರ್, ಊಟಕ್ಕಿಲ್ಲದ ಲೇಬರ್ ಇರುವುದಿಲ್ಲ. ಅಂತದ್ದೇ ಲೇಬರ್ ನಮಗೆ ಬಾರಿ ತೊಂದರೆ ಆಗ್ತದೆ ಅಂತ ಯಾವಾಗಲೂ ಅಟ್ಟದ ಮೇಲಿಂದ ಕಿರಿಚಾಡ್ತಾ ಇದ್ದಾರೆ. ಅದಕ್ಕಾಗಿ ಏನಾಗ್ತಾ ಇದೆ ಅಂತ ಹೇಳಿ, ಇದ್ದ ಬದ್ದ ಲೇಬರ್ ಲಾಸ್ ಎಲ್ಲ ಸಡಿಲಗೊಳಿಸಿ ಇವತ್ತು ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಎಲ್ಲರೂ ಅಸಂಘಟಿತ ಕಾರ್ಮಿಕರೇ ಆಗೋ ಸ್ಥಿತಿ ಇದೆ. ಸೊ ದೀಸ್ ಆರ್ ದ ಮೇಜರ್. ಯಾವ ಕಾರ್ಮಿಕ ಕಾನೂನು ಕೂಡ ಇವತ್ತು ಕಾರ್ಮಿಕನಿಗೆ ನ್ಯಾಯ ಕೊಡ್ತದೆ ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಟ್ರೈಕ್ ಎಲ್ಲ ಮಾಡ್ಲಿಕ್ಕೆ ಇನ್ನು ಮುಂದೆ ಕಷ್ಟ ಇದೆ ನನ್ನ ಪ್ರಕಾರ. ಲೇಬರ್ ಲೇಟೆಸ್ಟ್ ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಟ್ರೇಡ್ ಯೂನಿಯನ್ ಆಕ್ಟ್ ಯಾವತ್ತು ಇಂಡಿಯಾ ಗ್ಲೋಬಲೈಸೇಷನ್ ಅನ್ನೋದಕ್ಕೆ ತೆರೆದುಕೊಂಡಿತ್ತು ಅವತ್ತೇ ಅದೆಲ್ಲ ಮುಗಿದು ಹೋಗಿದೆ ಅದು ಒಂದು ಹಂತದಲ್ಲಿ. ಈಗ ನಾವು ನಿರುದ್ಯೋಗದ ಒಟ್ಟು ಒಂದು ಅಗಾಧತೆ ಇರ್ಬೋದು, ಅಥವಾ ಅದನ್ನು ಏನು ಕೊರೋನಾ ಕಾಲಘಟ್ಟದಲ್ಲಿ ನಿರುದ್ಯೋಗ ಎಷ್ಟು ಜಾಸ್ತಿ ಆಯಿತು, ಮತ್ತು ಅಥವಾ ಒಟ್ಟು ಈ ನಿರುದ್ಯೋಗವನ್ನು ಲೆಕ್ಕ ಮಾಡೋ ವಿಧಿವಿಧಾನಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದೆವು. ಮತ್ತು ಯಾಕೆ ನಿರುದ್ಯೋಗ ಅನ್ನೋದು ಕೂಡ ಈಗ ಬಹುಮುಖ್ಯವಾದ ಏನು
ಚರ್ಚೆ ಮಾಡಬೇಕಾದದ್ದು ಪರಿಹಾರ ಏನು ಅಂತ. ಸೊ ಈ ಸಂದರ್ಭದಲ್ಲಿ ನಾನು ಈ ಒಂದು ಪ್ರಶ್ನೆಯನ್ನು ಮುಂದುವರಿಸಿದ ಸಂದರ್ಭದಲ್ಲೇ ಈಗ ಮೊನ್ನೆ ಅಂದರೆ ಇದು ಜಸ್ಟ್ ಒಂದು 2 ದಿವಸಗಳ ಹಿಂದಷ್ಟೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ ಘೋಷಣೆ ಇದು. ಜೂನ್ ಒಳಗಡೆಗೆ ಅಂದರೆ ಇವತ್ತು ನಾವು ನವೆಂಬರ್ ತಿಂಗಳಲ್ಲಿದ್ದೇವೆ, ನವೆಂಬರ್ ತಿಂಗಳ ಮಧ್ಯದಲ್ಲಿದ್ದೇವೆ. ಇನ್ನು ಜೂನ್ ಒಳಗಾಗಿ 60 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ. ಅದಕ್ಕಾಗಿ ಅವರು ಆತ್ಮನಿರ್ಭರ ಭಾರತ್ ರೋಜ್ಗಾರ್ ಯೋಜನೆ ಅಂತ ಜಾರಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಯೋಜನೆ ಪ್ರಕಾರ ಹೇಳುವಂಥದ್ದು ಏನು 50ರಿಂದ 60 ಲಕ್ಷ ಉದ್ಯೋಗಗಳನ್ನು ನಾವು ಈ ಒಂದು ಆತ್ಮನಿರ್ಭರ ಭಾರತ್ ರೋಜ್ಗಾರ್ ಯೋಜನೆ ABRY ಅನ್ವಯ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋದಾಗಿ ಕಳೆದ ವಾರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಕಟಿಸಿದ್ದಾರೆ. ಮತ್ತು ಇದೊಂದು ಹೊಸ ಯೋಜನೆ, ನ್ಯೂ ಪ್ಲ್ಯಾನ್ ಇದು. ನೀವು ಯಾಕೆ ನಗ್ತೀರದು ನನಗೆ ಗೊತ್ತಾಗ್ತಾ ಇಲ್ಲ. ಇರಲಿ, ಇದು ಸರ್ಕಾರ ಪ್ರಕಟಿಸಿದ ವರದಿ. ಇದು ಅಧಿಕೃತವಾಗಿ ಕೇಂದ್ರದ ವಿತ್ತ ಸಚಿವರೇ ಪ್ರಕಟಣೆ ಮಾಡಿದಂಥ ವರದಿ. ಮತ್ತು ಅದರಲ್ಲಿ ಅವರು ಹೇಳುವಂಥ ಮತ್ತೊಂದು ವಿಚಾರವನ್ನು ಕೂಡ ನಾವು ಹೇಳಿಕೊಂಡು ಮತ್ತೆ ನಮ್ಮ ಸಂವಾದವನ್ನು ಮುಂದುವರಿಸ್ಬೋದು. ಮತ್ತೊಂದು ಮಹತ್ವದ ಮಾಹಿತಿಯಂತೆ ಉದ್ಯೋಗಿಗಳ ಭವಿಷ್ಯ ನಿಧಿ ಮಂಡಳಿ EPFO ದತ್ತಾಂಶದ ಪ್ರಕಾರ ಕೊರೋನಾ ವೈರಸ್ ದೇಶದಲ್ಲಿ ಬಂದ ನಂತರ ಸುಮಾರು 20 ಲಕ್ಷ ಉದ್ಯೋಗಗಳು ನಮಗೆ ನಷ್ಟ ಆಗಿದೆ ಅಂತ ಅವರು ಹೇಳ್ತಾರೆ. ನೀವು ಆವಾಗ ಕೊಟ್ಟಿರುವಂಥ ಉದ್ಯೋಗಗಳ ನಷ್ಟಗಳ ವಿವರ ನೋಡಿದರೆ ಅದು ಲಕ್ಷ ಅಲ್ಲ, ಕೋಟಿಯನ್ನು ಬೇರೆ ಬೇರೆ ಅಧ್ಯಯನಗಳು ಹೇಳಿದ್ರು. ಅಧ್ಯಯನ ಹೇಳುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದ ಅಧ್ಯಯನ ಏಜೆನ್ಸಿಗಳು ಹೇಳಿರುವಂಥದ್ದು, ದೇಶೀಯ ಸಂಸ್ಥೆಗಳು ಹೇಳಿರುವಂಥದ್ದು ಕೂಡ ಇದ್ದಾವೆ. ಈಗ ಇಲ್ಲಿ ಒಟ್ಟಾಗಿ ಈಗ ಸರ್ಕಾರ ಹೇಳುವಂಥದ್ದು ನಾವು ಮುಂದಿನ ಜೂನ್ ಒಳಗಾಗಿ 60 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಅಂತ. ಈಗ ನಮ್ಮ ಈ ಒಂದು ಸಂವಾದದಲ್ಲಿ ಕೂಡ ಪ್ರಶ್ನೆ ಕೊನೆಯದಾಗಿ ಏನಂತ ಹೇಳಿದ್ರೆ, ಈ ನಿರುದ್ಯೋಗ ಸಮಸ್ಯೆಯನ್ನು ಅದನ್ನು ಅಥವಾ ಮೀರಿ ನಿಲ್ಲುವ ಚಾಲೆಂಜ್ ಇದೆ ಅಲ್ಲ, ಅದು ಯಾವ ರೀತಿಯದ್ದು, ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಮಾತಾಡಬೇಕಾಗಿದೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಭಾರತದ ಒಟ್ಟೊಂದು ಭಾರತೀಯ ಬದುಕು, ಸಮಾಜ, ಇಲ್ಲಿಯ ಕೃಷಿ ಇವೆಲ್ಲದರ ಪರಿಕಲ್ಪನೆಯನ್ನು ನಾವು ಜೊತೆಗೆ, ಯಾಕಂದರೆ ನಾವು ನೇರ ಯುರೋಪಿಯನ್ ಮಾದರಿಯ ಬಗ್ಗೆ ಕೂಡ ನಾವು ಒಂದು ಮಾಡೆಲ್ ಆಗಿ ಅಂತಿಮ ಮಾಡೆಲ್ ಅಂತ ಅದನ್ನೇ ಕೂಡ ಪರಿಗಣಿಸದೆ ನಮ್ಮಲ್ಲಿ ದೇಶೀಯವಾಗಿ ಏನಾದರೂ ಮಾದರಿಗಳು ಕಾಣುತ್ತವೋ ಅನ್ನೋದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈಗ ಸರ್ಕಾರ ಹೇಳುವಂಥ 60 ಲಕ್ಷ ಉದ್ಯೋಗದ ಸೃಷ್ಟಿಯ ಯೋಜನೆ ಸಂದರ್ಭದಲ್ಲಿ ನಾವು ಈ ನಿರುದ್ಯೋಗ ಸಮಸ್ಯೆಯನ್ನು ಮೀರಿ ನಿಲ್ಲುವಂಥ ಒಂದು ಸಂದರ್ಭಗಳು ಹೇಗೆ, ಯಾವ ರೀತಿ, ಏನೇನು ಮಾಡಬಹುದು, ಏನೇನು ಆಗಬೇಕು ಅಂತ. ಯಾಕಂತೇಳಿದ್ರೆ ಆಗಲೇ ಹೇಳಿದರೆ ನೀವು ಪಾಲಿಸಿ ಮ್ಯಾಟ್ರ್ಗಳ ಬಗ್ಗೆ ಬಂದಾಗ ನಮ್ಮ ಪಾಲಿಸಿಗಳನ್ನು ಕಾನೂನು ನೀತಿ ನಿರೂಪಣೆಗಳನ್ನು ಮಾಡುವವರು ಯಾರು ಅಂತ, ಅವರಿಗೆ ಇರುವಂಥ ನಿರುದ್ಯೋಗಿಗಳ ಬಗ್ಗೆ ಇರುವಂಥ ಕಾಳಜಿ ಯಾವುದು, ಎಷ್ಟು, ಏನು ಅನ್ನೋದನ್ನು ಕೂಡ ನೀವು ಮಾತಾಡಿದ್ದೀರಿ. ಏನೆಯೋ ಈಗ ನಾವು ಪರಿಹಾರ ಯಾವ ರೀತಿಯಾಗಿ ನೋಡ್ಬೋದು? ಅಂದರೆ ನಾನು ಹೇಳಿದರೆ ಸಮಸ್ಯೆ ಏನು ಅಂತ ಹೇಳಿದೆ, ಯಾಕೆ ನಿರುದ್ಯೋಗ ಸೃಷ್ಟಿ ಆಗ್ತದೆ ಅಂತ. ಸೊ ಒಂದು ಡೆವಲಪ್ಮೆಂಟ್ ಓರಿಯೆಂಟೇಷನ್ GDP ಇನ್ಕ್ರೀಸ್ ಮಾಡೋದಿದೆ. ಎಲ್ಲಿವರೆಗೆ GDP ಮೇಲೆ ಫೋಕಸ್ ಇರ್ತದೆ ಅಲ್ಲಿವರೆಗೆ ನೀವು ಉದ್ಯೋಗ ಸೃಷ್ಟಿ ನಿಮ್ಮ ಫೋಕಸ್ ಆಗಿರೋದಿಲ್ಲ. ನಾನು ಹೇಳಿದಲ್ಲ, GDP ನೀವು ಉದ್ಯೋಗ ಸೃಷ್ಟಿ ಆಗದೆ GDP ಜಾಸ್ತಿ ಆಗ್ತದೆ. ಮೆನಿ ಕೇಸಸ್ ನಮ್ಮಲ್ಲಿ ಮತ್ತೆ ಹೊರಗೆ. ಹಾಗಾಗಿ ನೀವು ಇಡೀ ಓರಿಯೆಂಟೇಷನ್ ಆಫ್ ಡೆವಲಪ್ಮೆಂಟ್ ಏನಾಗಬೇಕು, GDPಯಿಂದ ಹ್ಯೂಮನ್ ಡೆವಲಪ್ಮೆಂಟಿಗೆ ಫೋಕಸ್ ಮಾಡಬೇಕು. ಶಿಕ್ಷಣ, ಆರೋಗ್ಯ, ಉದ್ಯೋಗ, ಇದು ಮೇಜರ್ ಫೋಕಸ್. ಸೊ ಸಂಪನ್ಮೂಲವನ್ನು ಅಭಿವೃದ್ಧಿಗೊಳಿಸುವಂತ ವಿಚಾರವಾಗಿ ನಾವು ಚಿಂತನೆ ಮಾಡಬೇಕು. ನಾವು GDP ಕೂಡ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸರಕು ಸೇವೆಗಳ ಉತ್ಪಾದನೆ ಜಾಸ್ತಿ ಆದರೆ ಪೂರೈಕೆ ಜಾಸ್ತಿ ಆಗ್ತದೆ. ಪೂರೈಕೆ ಜಾಸ್ತಿ ಆದರೆ ಇವನು ಬಡವರು ಕೂಡ ಖರೀದಿಸಿ ಅನುಭವಿಸಬಹುದು ಅಂತೇಳಿ. ಸೊ ಅದು ಆ ದೃಷ್ಟಿಯಿಂದ GDP ಹೆಚ್ಚು ಮಾಡಲಿಕ್ಕೆ ಎಲ್ಲ ಸವಲತ್ತನ್ನು ನಾವು ಕೃಷಿಗೆ ಮತ್ತು ಉದ್ಯಮಿಗಳಿಗೆ ಕೊಡ್ತಾ ಇದ್ದೇವೆ. ನೀರು ಕೊಡ್ತಾ ಇದ್ದೇವೆ, ಅವರಿಗೆ ಕಡಿಮೆ ದರದಲ್ಲಿ ಸಾಲ ಕೊಡ್ತಾ ಇದ್ದೇವೆ, ಸಾಲ ಮನ್ನಾ ಮಾಡ್ತಾ ಇದ್ದೇವೆ, ಟ್ಯಾಕ್ಸ್ ಎಕ್ಸಂಪ್ಷನ್ ಎಲ್ಲ ಮಾಡ್ತಾ ಇದ್ದೇವೆ. ಸೊ ಇದರ ಇಡೀ ಉದ್ದೇಶ ಏನಂದರೆ ಅಲ್ಟಿಮೇಟ್ ಪವರ್ಟಿ ಕಡಿಮೆ ಆಗಬೇಕು ಅಂತ. ಸೊ ಈ ಪ್ರೋಸೆಸ್ ಹೇಗೆ ಅಂತ ಹೇಳಿದರೆ, ನೇರ ಹೀಗೆ ತಿನ್ನೋ ಬದಲು ಒಂದು ಸುತ್ತು ತಂದು ತಿನ್ನೋದು. ಅದರ ಬದಲು ನಾವು ನೋಡಿದ್ದೇವಲ್ಲ, ಈಗ ಇಷ್ಟೆಲ್ಲ ಕೊಟ್ಟು ಕೂಡ ಉದ್ಯೋಗ ಸೃಷ್ಟಿಯಾದ್ದು ನಮ್ಮ ಕಣ್ಣ ಮುಂದೆ ಇದೆ. ಅದರ ಬದಲು ಅದನ್ನು ಬದಿಗಿಡಿ, ನೀವು ನೇರ ಜನರಿಗೆ ಕೊಡಿ, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ. ಅವರು ಶಿಕ್ಷಣ ಮತ್ತು ಆರೋಗ್ಯ ಆದರೆ ಎಲ್ಲಿಯಾದರೂ ಹೋಗಿ ದುಡಿದು ಬದುಕ್ತಾ ಇದ್ದಾರೆ. ಕೇರಳ ಒಂದು ಕ್ಲಾಸಿಕ್ ಕೇಸ್ ಇದೆ ನಮ್ಮ ಮುಂದೆ. ಕೇರಳದಲ್ಲಿ ಏನು ದೊಡ್ಡ ಇಂಡಸ್ಟ್ರಿ ಇದೆಯಾ, ದೊಡ್ಡ ಅಗ್ರಿಕಲ್ಚರ್ ಇದೆಯಾ? ಬಟ್ ಎಲ್ಲಿ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದರೂ ಕೇರಳಿಗರು ಇದ್ದಾರೆ. ಯಾಕಿದ್ದಾರೆ? ವೆರಿ ಗುಡ್ ಎಜುಕೇಷನ್ ಆ್ಯಂಡ್ ಹೆಲ್ತ್, ಹೈಯೆಸ್ಟ್ ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಕೇರಳ
ನಮ್ಮ ದೇಶದಲ್ಲಿ ಎಷ್ಟೋ ವರ್ಷದಿಂದ ಮುಂದೆ ಇದೆ. ಇಸ್ ಎ ಕ್ಲಾಸಿಕ್ ಮಾಡೆಲ್. ಅದು ನೀವು ಗುಜರಾತ್ ಮಾಡಲಿಕ್ಕೆ ಹೋದರೆ ಈ ಸ್ಥಿತಿ ಬರ್ತದೆ. ನನ್ನ ಪ್ರಕಾರ ಕೇರಳದ ಮಾದರಿ ನಮಗೊಂದು ಕ್ಲಾಸಿಕ್ ಕೇಸ್ ಇದೆ. ಕಮ್ಯುನಿಸ್ಟ ಕಾಂಗ್ರೆಸ್ ಅದು ಬಿಟ್ಟು ಬಿಡಿ, ಬಟ್ ವಾಟ್ ಇಸ್ ದ ಡೆವಲಪ್ಮೆಂಟ್ ಓರಿಯೆಂಟೇಷನ್ ಅವರು? ಕೇಂದ್ರ ಸರ್ಕಾರದ ಬಹುತೇಕ ಏಜೆನ್ಸಿಗಳು ಮತ್ತು ಒಟ್ಟು ಕೇಂದ್ರದ ಬೇರೆ ಬೇರೆ ಯೋಜನೆಗಳ ಜಾರಿಯ ಸಂದರ್ಭದಲ್ಲಿ ಕೂಡ ಕೇರಳದಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿದರೆ ಏನು ಕೇಂದ್ರ ಸರ್ಕಾರದ ಯೋಜನೆಗಳು ಅತ್ಯಂತ ಏನು ಒಳ್ಳೆಯ ರೀತಿಯಲ್ಲಿ ಅನುಷ್ಠಾನಕ್ಕೆ ಬಂದಿರುವುದು ಎಲ್ಲಿ ಅಂತ ಹೇಳಿದ್ರೆ ಅದು ಕೇರಳ ಅಂತ ಹೇಳ್ತಾರೆ. ಈವನ್ ಕೇಂದ್ರ ಸರ್ಕಾರದ ಅಧ್ಯಯನ ಪ್ರಕಾರ ಕೂಡ ಕೇರಳ ಇಸ್ ದ ಬೆಸ್ಟ್ ಗವರ್ನ್ ಸ್ಟೇಟ್. ಹೌದು. ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಂತೂ ಕೇರಳ ಎಷ್ಟೋ ವರ್ಷದಿಂದ ಫಸ್ಟ್ ಪ್ಲೇಸಲ್ಲಿ ಇದೆ. ಇವನ್ ಇಂಟರ್ನ್ಯಾಷನಲ್ ಬಾಡೀಸ್ ಕೂಡ ಕೇರಳದ ಡೆವಲಪ್ಮೆಂಟನ್ನು ತುಂಬ ದಿಕ್ಕಲ್ಲಿ ಕೋಟ್ ಮಾಡ್ತವೆ. ಇದು ಒಂದನೇದ್ದು, ಓರಿಯೆಂಟೇಷನ್ ಚೇಂಜ್ ಮಾಡಿ. GDP ಅಲ್ಲ, ಮನುಷ್ಯರು ಮುಖ್ಯ. ಎಲ್ಲರೂ ಯಾವ GDP ಅಲ್ಲ, ಕೇವಲ GDP ಅಂತಲೇ ಮಾತಾಡಿದರೆ ಅಥವಾ ಫೋಕಸ್ ಮಾಡಿದರೆ ಆಗುದಿಲ್ಲ. ಮನುಷ್ಯ ಯಾವ್ದು ಇದನ್ನೆಲ್ಲ ಯಾಕೆ ನಾವು ಮಾಡ್ತಾ ಇದ್ದೇವೆ? ಮನುಷ್ಯರಿಗೋಸ್ಕರ ಅಲ್ಲ ಸ್ವಾಮಿ. ಫಸ್ಟ್ ಅವರ ಶಿಕ್ಷಣ, ಆರೋಗ್ಯ, ಅವರ ಉದ್ಯೋಗದ ಬಗ್ಗೆ ಆಲೋಚನೆ ಮಾಡಿ. ಎರಡನೇದ್ದು ಬಾರಿ ದೊಡ್ಡ ಸಮಸ್ಯೆ ಏನು ನಾನು ನಿಮಗೆ ಹೇಳಿದೆ, ಸರ್ಕಾರಿ ಅಂದರೆ ಕೋಟಿಗಟ್ಟಲೆ ಸವಲತ್ತು ಕೊಡ್ತಾ ಇದೆ. ಯಾರಿಗೆ ಕೊಡ್ತಾ ಇದೆ? ಉದ್ಯಮಕ್ಕೆ ಮತ್ತೆ ಕೃಷಿಗೆ. ಯಾಕೆ ಕೊಡ್ತಾ ಇದೆ ಅಂತ ಅವ್ರು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂತ. ಓಕೆ, ನಮ್ಮ ಪ್ರಶ್ನೆ ಈಗ ನೀವು ನನಗೆ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಥವಾ ಅವರಿಗೆ ಎಷ್ಟು ಭೂಮಿ ಇದೆ ಅದರ ಮೇಲೆ ಕೊಡ್ತಾ ಇದ್ದಾರೆ ಅಂತೇಳಿ. ನನ್ನ ಪ್ರಕಾರ ಒಬ್ಬನಿಗೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡೋ ಶಕ್ತಿ ಇದ್ರೆ ಅವನಿಗೆ ಸರ್ಕಾರಿ ಸವಲತ್ತು ಯಾಕೆ? ಅವ ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಮಾಡ್ಬೋದಲ್ಲ. ನೀವು ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಅವ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅದರ ಮೇಲೆ ಸರ್ಕಾರಿ ಸವಲತ್ತು ಕೊಡಬೇಕು. ಇಫ್ ದ ಗವರ್ಮೆಂಟ್ ಇಸ್ ರಿಯಲಿ ವರಿಡ್ ಅಬೌಟ್ ಎಂಪ್ಲಾಯ್ಮೆಂಟ್, ಈ ಬಡ ಜನರ ಬಗ್ಗೆ, ಈ ಶಿಕ್ಷಣ ಮತ್ತು ಉದ್ಯೋಗಗಳ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಸಡನ್ ಶಿಫ್ಟ್ ಏನಾಗಬೇಕು ಅಂತ ಹೇಳಿದ್ರೆ ಸವಲತ್ತು ನೀವು ಇನ್ವೆಸ್ಟ್ಮೆಂಟ್ ಮೇಲೆ ಕೊಡಬೇಡಿ, ಉದ್ಯೋಗ ಸೃಷ್ಟಿ ಮೇಲೆ ಕೊಡಿ. ಹೆಚ್ಚು ಜಾಸ್ತಿ ಸೃಷ್ಟಿ ಮಾಡುವವರ ಇಂಡಸ್ಟ್ರಿಗೆ ಜಾಸ್ತಿ ಸವಲತ್ತು ಕೊಡಿ, ಕಡಿಮೆ ಮಾಡುವವರಿಗೆ ಕಡಿಮೆ ಕೊಡಿ. ಏನೇನು ಕೃಷಿ ಮಾಡಿ ಏನು ಕೊಡಬೇಡಿ ಅಲ್ವಾ? ನಿಮ್ಮ ಉದ್ಯೋಗ ಸೃಷ್ಟಿ ಮಾಡೋದು ನಿಮ್ಮ ಒಂದು ಉದ್ದೇಶ ಅಂತ ಆದರೆ, ಸೊ ನೀವು ಹೀಗೆ ಉದ್ಯೋಗದ ಬಗ್ಗೆ ಇನ್ವೆಸ್ಟ್ಮೆಂಟ್ ಮೇಲೆ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಪ್ರಯಾರಿಟಿ ಉದ್ಯೋಗ ಅಲ್ಲ. ಸೊ ಸುಮ್ಮನೆ ಎಲೆಕ್ಷನ್ ಬಂದಾಗ ಒಂದು ಡಿಕ್ಲರೇಷನ್, ಇದೊಂದು. ಎರಡನೇ, ಮೂರನೇದು ಒಂದು ಕೃಷಿ. ನಮ್ಮಲ್ಲಿ ಕೃಷಿಯನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲೆಲ್ಲ ಇದಾರಲ್ಲ ಸಹನಟರು, ಅಂದ್ರೆ ಹೀರೋಯಿನ್ ಮುಖ್ಯ, ಅವರ ಇರುವಿಕೆಯನ್ನು ಸಮರ್ಥಿಸ್ಲಿಕ್ಕೆ ಸಹನಟರು ಇರ್ತಾರೆ, ಜೋಕರ್ಗಳೆಲ್ಲ. ಕೃಷಿಯನ್ನು ಕೂಡ ಹಾಗೆ ನೋಡ್ತಾ ಇದ್ದಾರೆ. ಇಂಡಸ್ಟ್ರಿ, ಅರ್ಬನೈಸೇಷನ್, ನಗರೀಕರಣ ನಮ್ದು ಪ್ರಯಾರಿಟಿ. ಕೃಷಿ ಅದಕ್ಕೆ ಸಪೋರ್ಟಿಂಗ್, ಅದಕ್ಕೆ ಫುಡ್ ಸಪ್ಲೈ ಮಾಡಲಿಕ್ಕೆ, ರಾ ಮೆಟೀರಿಯಲ್ ಸಪ್ಲೈ ಮಾಡಲಿಕ್ಕೆ, ಕಡಿಮೆ ಕೂಲಿಗೆ ಲೇಬರ್ ಸಪ್ಲೈ ಮಾಡಲಿಕ್ಕೆ, ಮತ್ತೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಅಂತ ಇದೆ. ಇಟ್ಸ್ ಅ ನಾನ್ ಸೆನ್ಸ್. ನಮ್ಮಲ್ಲಿ ಇವತ್ತು ಕೂಡ ಅರೌಂಡ್ 45% ಜನ ಕೃಷಿಯಲ್ಲಿ ತೊಡಗಿಸ್ಕೊಂಡು ಡಿಪೆಂಡ್ ಆಗಿದ್ದಾರೆ. ಡಿಪೆಂಡ್ ಜಾಸ್ತಿ ಇದೆ, ಎಂಪ್ಲಾಯ್ಮೆಂಟ್ ಕೃಷಿಯಲ್ಲಿ ಇದೆ ಅವರಿಗೆ. ಸೊ ನಮಗೆ ಅಷ್ಟು ಮಾತ್ರ ಇದು ಕೃಷಿಯ ಉತ್ಪನ್ನ ಇವತ್ತು ಬಾರಿ ಕಡಿಮೆ ಆಗಿರ್ಬೋದು, ಬಟ್ ಡೈರೆಕ್ಟ್ ಉತ್ಪನ್ನ. ಆದರೆ ಕೃಷಿಯ ಪರೋಕ್ಷ ಇಂಪ್ಯಾಕ್ಟ್ ಇದಲ್ಲ ಇಂಡಸ್ಟ್ರಿ ಮೇಲೆ, ಸರ್ವಿಸ್ ಸೆಕ್ಟರ್ ಮೇಲೆ. ಇಸ್ ಎ ಲಾರ್ಜ್, ಆಲ್ಮೋಸ್ಟ್ 60 to 70% ಎಂಪ್ಲಾಯ್ಮೆಂಟ್ ಆರ್ ಅಗ್ರಿಕಲ್ಚರ್ ಬೇಸ್ಡ್. ಸೊ ಬಟ್ ಇದಕ್ಕೆ ಕೊಡುವ ಪ್ರಯಾರಿಟಿ ಏನಿದೆ? ಏನೇನು ಪ್ರಯಾರಿಟಿ ಕೊಡುವುದಿಲ್ಲ. ನೀವು ಕಾಯ್ದೆ ಮೇಲೆ ಕಾಯ್ದೆ ಮಾಡ್ತಾ ಇರೋದು ಯಾಕೆ? ಮಾರಾಟ ಮಾಡೋದು ಹೇಗೆ ಅಂತೇಳಿ. ನಾನು ಹೇಳಿದಲ್ಲ, ಮಾರಾಟ ಮಾಡಬೇಕು, ಉತ್ಪನ್ನ ಮಾಡಬೇಕು ಸ್ವಾಮಿ. ಉತ್ಪನ್ನ ಮಾಡಬೇಕಾದ್ರೆ ನೀರಾವರಿ ಬೇಕು, ಹಣಕಾಸು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಮಾರ್ಕೆಟ್ ಬೇಕು. ಅದರ ಮೇಲೆ ಸರ್ಕಾರ ಏನು ಇನ್ವೆಸ್ಟ್ ಮಾಡ್ತಾ ಇಲ್ಲ. So heavy investment on agriculture and rural development, that is the very best solution for a unemployment problem. ನೀವು ಅದನ್ನು ಬದಿಗಿಟ್ಟು ಇಂಡಸ್ಟ್ರಿ ಅದೇ ಹಳೆ ಓಬಿರಾಯನ್ ಕಾಲದ ವೆಸ್ಟರ್ನ್ ಮಾಡೆಲ್ ಅದು. ಅದೇ ಕೇಳಿದೆ ನಾನು. ಭಾರತೀಯ ಮಾಡೆಲ್ ಬಗ್ಗೆ ಒಂದು ತುಂಬ ಗಂಭೀರವಾಗಿ ಇದರ ಜೊತೆಗೆ ನಾನು ಹೇಳಿದಲ್ಲ, ನಮ್ಮ ಈ ರಾಜಕೀಯ ಎಲ್ಲ ಬದಲಾಗಿದ್ರೆ ಇದು ಯಾವುದು ಬದಲಾಗುದಿಲ್ಲ. ನಮ್ಮನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಗಳು ಏನು ಉದ್ಯೋಗದ ಬಗ್ಗೆ ಅಥವಾ ನಮ್ಮ ಮತದಾರರಿಗೆ ಉದ್ಯೋಗವನ್ನು ಕಲ್ಪಿಸಬೇಕು ಮಾತನಾಡದೆ ಹೋದರೆ ಹೌದು, ಖಂಡಿತವಾಗಿ ಆಗೋದಿಲ್ಲ. ಎಸ್, ಇಂಥ ಚರ್ಚೆಗಳು ಮತ್ತೆ ಮತ್ತೆ ನಡೀತಾ ಇರಲಿ. ಜನ ಎಲ್ಲರೂ, ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಕೂಡ ಈ ವಿಚಾರವಾಗಿ ಮತ್ತೆ ಮತ್ತೆ ಮಾತಾಡ್ತಾ ಇರಲಿ. ಖಂಡಿತವಾಗಿಯೂ ಒಂದಷ್ಟು ಏನು ಒಳ್ಳೆಯ ಪರಿಣಾಮಗಳು ಖಂಡಿತ ಬಂದೇ ಬರುತ್ತೆ. ಆ ವೀಕ್ಷಕರಿಗೆ ಒಂದು ಸಂವಾದವನ್ನು ಈ ಸಂದರ್ಭದಲ್ಲಿ ನಾವು ಮುಗಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದಂಥ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ನಾನು ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಸರ್. ಎಸ್ ವೀಕ್ಷಕರಿಗೆ ಒಂದು ಸಂವಾದ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.